ಹರೇ ಕೃಷ್ಣ. ಇಸ್ಕಾನ್ ರಾಧಾ ಗೋವಿಂದ್ ಮಂಗಳೂರು ಇವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆ ಕಲಿಯುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅಧ್ಯಾಯ 6. ಇದನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರ ಅಂತಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. हे कृष्णा करुणा सिंधु दीनबंधो जगत्पते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः. नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने. नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा कृष्ण कृष्ण हरे 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 राम 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 हरे हरे. श्री श्री राधा गोविंद की जय, गौरीदास की जय, श्री प्रभुपाद की जय. हरे कृष्ण. हरे कृष्ण माता जी. हरे कृष्ण. ಅಧ್ಯಾಯ 6 ಧ್ಯಾನ ಯೋಗ. ಅಧ್ಯಾಯ 6ರ ಅವಲೋಕನ. ಅಷ್ಟಾಂಗ ಯೋಗದಲ್ಲಿ ಮುನ್ನಡೆಯುವುದು. ಮೊದಲನೇ ಶ್ಲೋಕದಿಂದ 9ನೇ ಶ್ಲೋಕದಲ್ಲಿ ಅಷ್ಟಾಂಗ ಯೋಗದ ಹಂತಗಳು 10ರಿಂದ 32ನೇ ಶ್ಲೋಕ. ಮನಸ್ಸನ್ನು ನಿಯಂತ್ರಿಸುವ ಅವಶ್ಯಕತೆ 33ರಿಂದ 36ನೇ ಶ್ಲೋಕ. ವಿಫಲ ಯೋಗಿಯ ಗಮ್ಯಸ್ಥಾನ 32ರಿಂದ 45ನೇ ಶ್ಲೋಕ. ಭಕ್ತಿ ಯೋಗಿ ಅತ್ಯುನ್ನತ ಯೋಗಿ 46ರಿಂದ 47ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು. ಯೋಗದ ನಿಜವಾದ ಅರ್ಥವೇನು? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಇದು ಯೋಗನ? ಅಷ್ಟಾಂಗ ಯೋಗ ಅಂದ್ರೆ ಏನು ಅಂತ ನಾವೀಗ ನೋಡಲಿದ್ದೇವೆ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ದೇವೋತ್ತಮ ಪರಮಪುರುಷನು ಹೇಳಿದನು, ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ. ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿ ಅಲ್ಲ, ಯೋಗಿ ಅಲ್ಲ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತ ನೋಡೋಣ. ಈ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗ ಪದ್ಧತಿಯು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಲು ಒಂದು ಸಾಧನ ಎಂದು ಭಗವಂತನು ವಿವರಿಸ್ತಾನೆ. ಕಲಿಯುಗದಲ್ಲಿ ಅದು ಕಷ್ಟ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಬೇಕು ಅಂತ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಈಗ ಹೇಗೆ ಅಂದ್ರೆ, ದೇಹದ ಭಾಗಗಳು ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡ್ತದೆ. ದೇಹದ ಅಂಗಾಂಗಗಳು ಸ್ವಂತ ತೃಪ್ತಿಗಾಗಿ ಕೆಲಸ ಮಾಡೋದಿಲ್ಲ, ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಹಾಗೆಯೇ ವೈಯಕ್ತಿಕ ತೃಪ್ತಿಗಾಗಿ ಅಲ್ಲದೆ ಪರಮ ಪುರುಷನಿಗಾಗಿ ಅಂದ್ರೆ ಕೃಷ್ಣನಿಗಾಗಿ ದುಡಿಯುವ ಜೀವಿಯೇ ಪರಿಪೂರ್ಣ ಸನ್ಯಾಸಿ, ಪರಿಪೂರ್ಣ ಯೋಗಿ ಅಂತ ಇಲ್ಲಿ ಹೇಳಲಾಗ್ತದೆ. ಈಗ ನಿರಾಕಾರವಾದಿಗಳು, ಯಾರಿಗೆ ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ, ಅವ್ರೇನ್ ಮಾಡ್ತಾರೆ, ಆ ಭಗವಂತನೊಂದಿಗೆ ಒಂದಾಗುವುದು ಅಂತ ಹೇಳ್ತಾರೆ, ಲೀನ ಆಗುವುದು ಅಂತ ಹೇಳ್ತಾರೆ. ಅಂದ್ರೆ ಅದು ಅವರ ಇಚ್ಛೆ ಆಗಿರ್ತದೆ. ಅವರು ಐಹಿಕ ಕರ್ತವ್ಯಗಳಿಂದ ಬಿಡುಗಡೆ ಆಗಿದ್ದೇವೆ ಅಂತ ಕೃತಕವಾಗಿ ಭಾವಿಸ್ತಾರೆ.
ಸೊ ಇಲ್ಲಿ ಭಗವಂತನಲ್ಲಿ ಲೀನ ಆಗೋದು ಅದು ಕೂಡ ಸ್ವಾರ್ಥವೇ. ಒಂದು ನಿಮಿಷ. ಇನ್ನು ಹಠಯೋಗಿ ಅಂದ್ರೆ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿ ಕಣ್ಣುಗಳನ್ನು ಅರೆತೆರೆದು ಯೋಗಾಭ್ಯಾಸ ಮಾಡುವಂಥದ್ದು ಹಠಯೋಗಿ. ಅದು ಕೂಡ ಏನು ಅಂತ ಹೇಳಿದ್ರೆ ವ್ಯಕ್ತಿಗತವಾಗಿ ಅವರು ತೃಪ್ತಿಯನ್ನು ಬಯಸ್ತಾನೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಸ್ವಾರ್ಥವಿಲ್ಲದೆ ಪರಮ ಪುರುಷನ ತೃಪ್ತಿಗಾಗಿ ಕೆಲಸ ಮಾಡ್ತಾನೆ. ಇಲ್ಲಿ ಯಾವುದೇ ಸ್ವಾರ್ಥ ಇರೋದಿಲ್ಲ. ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕಂನಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ನದನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿ ರಹೇತುಕಿ ತ್ವಯಿ. ನನಗೆ ಹಣ ಬೇಡ, ಸುಂದರಿಯವರು ಬೇಡ, ಜನ ನನ್ನ ಹಿಂದೆ ಬರ್ಬೇಕು ಅಂತ ನಾನು ಬಯಸೋದಿಲ್ಲ. ಏನೊಂದು ನಿನ್ನ ಭಕ್ತಿ ಸೇವೆಯೊಂದೇ ನನಗೆ ಬೇಕಾಗಿರುವಂತದ್ದು ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಕೃಷ್ಣ ಪ್ರಜ್ಞೆಯ ಮನುಷ್ಯನಿಗೆ ತನ್ನ ತೃಪ್ತಿಯ ಬಯಕೆಯೇ ಇರೋದಿಲ್ಲ. ಸದಾ ಕೃಷ್ಣನ ಸೇವೆ ಮಾಡುವುದೊಂದೇ ಗುರಿಯಾಗಿರ್ತದೆ ಭಕ್ತನಿಗೆ. ಇದಕ್ಕೆ ಹೇಳುವಂಥದ್ದು ಕರ್ಮಿ ಯೋಗಿ ಜ್ಞಾನಿ ಸಕಲೆ ಶಾಂತಿ ಕೇವಲ ಭಕ್ತ ಶಾಂತ ಅಂತೇಳಿ. ಯಾಕಂತ ಹೇಳಿದ್ರೆ ಕರ್ಮಿಗಳು ಅವರಿಗೆ ಆ ಒಂದು ಕೆಲಸ ಮಾಡ್ಬೇಕು, ಒಂದು ಹಣವನ್ನು ಸಂಗ್ರಹಿಸ್ಬೇಕು, ನಂತರ ದೊಡ್ಡ ಮನೆ ಕಟ್ಟಿಸುವಂಥದ್ದು, ಈ ರೀತಿಯಾಗಿ ಅವರು ಒಂದು ದೇಹದ ಭಾವನೆಯಲ್ಲಿ ಇರ್ತಾರೆ. ಇನ್ನು ಜ್ಞಾನಿ ಅಂತೂ ಒಂದಷ್ಟು ಜ್ಞಾನ ಸಂಪಾದನೆಗಾಗಿ ಹೋಗುವಂಥದ್ದು. ಯೋಗಿ ಒಂದು ಅಷ್ಟಸಿದ್ಧಿಯ ಅದನ್ನೆಲ್ಲ ಚಿಕ್ಕದಾಗುವಂಥದ್ದು, ದೊಡ್ಡದಾಗುವಂಥದ್ದು, ಇದೆಲ್ಲ ಇಚ್ಛೆ ಇರ್ತದೆ. ಆದ್ರೆ ಅದನ್ನೆಲ್ಲ ಪಡೆದುಕೊಳ್ಳುವಂಥದ್ದು. ಅವ್ರು ಯಾವಾಗ್ಲೂ ಅಶಾಂತರಾಗಿರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಒಂದೊಂದು ಇಚ್ಛೆಗಳಿರ್ತವೆ. ಆದ್ರೆ ಭಕ್ತ ಯಾವಾಗ್ಲೂ ಶಾಂತನಾಗಿರ್ತಾನೆ. ಭಕ್ತನಿಗೆ ಯಾವುದೇ ತನ್ನ ತೃಪ್ತಿಯ ಬಯಕೆಯೇ ಇರೋದಿಲ್ಲ. ಹೇಳಿದ್ರೆ ಭಗವಂತನ ಸೇವೆ ಮಾಡೋದು ಒಂದೇ ಇಚ್ಛೆ ಇರುವಂಥದ್ದು, ಅದೊಂದೇ ಗುರಿಯಾಗಿರ್ತದೆ ಭಕ್ತನಿಗೆ. ಹಾಗಾಗಿ ಶಾಂತವಾಗಿರ್ತಾನೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವಾರಿಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಇಲ್ಲಿ ಯೋಗಾಭ್ಯಾಸ ಅಂತ ಹೇಳಿದ್ರೆ ಹರೇ ಕೃಷ್ಣ ಪಠಿಸುವುದು. ಯೋಗ ಪದ್ಧತಿಯ ಗುರಿ ಏನಾಗಿರುತ್ತದೆ? ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಅದನ್ನು ಇಂದ್ರಿಯ ವಸ್ತುಗಳ ಮೋಹದಿಂದ ವಿಮುಖಗೊಳಿಸೋದು. ಇಂದ್ರಿಯ ವಸ್ತುಗಳು, ಈಗ ಉದಾಹರಣೆಗಾಗಿ ಮದ್ಯಪಾನ ಮಾಡುವವರಿಗೆ, ಅವರಿಗೆ ಆ ಮದ್ಯ ಹೇಳುವಂಥದ್ದು ಇಂದ್ರಿಯ ವಸ್ತು ಆಗಿರ್ತದೆ. ಇದೇ ರೀತಿಯಾಗಿ ಸಾಕಷ್ಟು ಉದಾಹರಣೆ ನೋಡ್ಬೋದು ನಾವು. ಸೊ ಇಂದ್ರಿಯ ವಸ್ತುಗಳ ಆಕರ್ಷಣೆಗಾಗಿ ಮನುಷ್ಯನು ಏನ್ ಮಾಡ್ತಾನೆ? ತನ್ನನ್ನು ಕೀಳು ಮಾಡಿಕೊಳ್ಳಬಾರದು. ಇಂದ್ರಿಯ ವಸ್ತುಗಳಿಂದ ಮನುಷ್ಯನು ಆಕರ್ಷಿತನಾದಷ್ಟು ಐಹಿಕ ಅಸ್ತಿತ್ವದಲ್ಲಿ ಸಿಲುಕಿಕೊಳ್ತಾನೆ, ಬಂಧನಕ್ಕೆ ದಾರಿಯಾಗ್ತದೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಬಂಧಾಯ ವಿಷಯ ಸಂಗೋ ಮುಕ್ತೈ ನಿರ್ವಿಷಯಂ ಮನಃ. ಮನುಷ್ಯನ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಇಂದ್ರಿಯ ವಸ್ತುಗಳಲ್ಲಿ ಮುಳುಗಿದ ಮನಸ್ಸು ಬಂಧನಕ್ಕೆ ಕಾರಣ, ಇಂದ್ರಿಯ ವಸ್ತುಗಳಿಂದ ದೂರವಾದ ಮನಸ್ಸು ಮುಕ್ತಿಗೆ ಕಾರಣ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಏನಾಗುತ್ತೆ? ಇದೆಲ್ಲವೂ ಕೂಡ ನಮಗೆ ಸಾಧ್ಯವಾಗ್ತದೆ. ನಮಗೆ ಇಂದ್ರಿಯಗಳನ್ನು, ಮನಸ್ಸನ್ನು ಹತೋಟಿಯಲ್ಲಿಡ್ಲಿಕ್ಕೆ ಸಾಧ್ಯವಾಗ್ತದೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ. ಇಲ್ಲದಿದ್ರೆ ಏನಾಗುತ್ತೆ? ನಮ್ಮ ಮನಸ್ಸೇ ನಮಗೆ ಶತ್ರು ಆಗ್ತದೆ. ಯಾಕೆಂದ್ರೆ ನಾವು ಮನಸ್ಸು ಹೇಳಿದಾಗೆ ಕೇಳಿದ್ರೆ ಮನಸ್ಸು ನಮ್ಮ ಶತ್ರು ಆಗುತ್ತೆ. ಯೋಗ ಮತ್ತು ಭೋಗದ ನಡುವಿನ ವ್ಯತ್ಯಾಸವೇನು? ಇದನ್ನು ನೀವು ಉತ್ತರವನ್ನು ಚಾಟ್ ಅಲ್ಲಿ ಹಾಕ್ಬಹುದು. ಯೋಗ ಮತ್ತು ಭೋಗ.
ಬಂಧುರಾತ್ಮಾನಸ್ತಸ್ಯ ಏನಾತ್ಮೈವಾತ್ಮನಾಚಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ, ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಸೊ ತನ್ನ ಮನಸ್ಸನ್ನು ನಿಯಂತ್ರಿಸಲಾರದವನು ಸದಾ ಅತ್ಯಂತ ದೊಡ್ಡ ಶತ್ರುವಿನೊಡನೆಯೇ ಬಾಳ್ತಾನೆ. ಎಷ್ಟು ಕಾಲ ಮನಸ್ಸು ಇನ್ನೂ ಗೆಲ್ಲಲಾಗದ ಶತ್ರುವಾಗಿ ಉಳಿಯುತ್ತೋ ಅಷ್ಟು ಕಾಲ ಮನುಷ್ಯನು ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಮೊದಲಾದವುಗಳ ಪ್ರೇರಣೆಯಂತೆ ನಡೆದುಕೊಳ್ಳಬೇಕಾಗ್ತದೆ. ಆದ್ರೆ ಮನಸ್ಸನ್ನು ಗೆದ್ದರೆ ಭಗವಂತನ ಆಜ್ಞೆಯಂತೆ ನಡೆದುಕೊಳ್ತಾನೆ. ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿದ್ರೆ ಭಗವಂತನ ಪ್ರೇರಣೆಗೆ ಸಂಪೂರ್ಣ ಶರಣಾಗತಿಯು ತಂತಾನೆ ಬರ್ತದೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮನಸ್ಸನ್ನು ನಿಗ್ರಹಿಸಲು ಸಾಧ್ಯವಾಗ್ತದೆ. ಆವಾಗ ಮನಸ್ಸು ಬಂಧು ಆಗ್ತದೆ. ಆದ್ರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಚಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಃ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನಾಪಮಾನಗಳು ಎಲ್ಲವೂ ಒಂದೇ. ಇಲ್ಲಿ ಭಗವಂತನು ಪರಮಾತ್ಮನಾಗಿ ಎಲ್ಲರ ಹೃದಯಗಳಲ್ಲಿ ನೆಲೆಸಿದ್ದಾನೆ. ಮನುಷ್ಯನು ತನಗಿಂತ ಮೇಲಿನಿಂದ ಬಂದ ಅನುಜ್ಞೆಯಂತೆ ನಡೆದುಕೊಳ್ಬೇಕು ಅಂತ ಹೇಳಿದ್ರೆ, ಭಗವಂತನ ಒಂದು ಆಜ್ಞೆಯಂತೆ ನಾವು ನಡೆದುಕೊಂಡ್ರೆ ಏನಾಗುತ್ತೆ, ನಮ್ಮ ಮನಸ್ಸು ನಮಗೆ ಬಂಧು ಆಗ್ತದೆ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ. ನಾವು ಭಗವಂತನ ಆಜ್ಞೆಯ ಅನುಸಾರವಾಗಿ ಭಗವಂತನ ಸೇವೆಯಲ್ಲಿ ನಾವು ನಮ್ಮ ಇಂದ್ರಿಯಗಳ ತೊಡಗಿಸಿಕೊಂಡ್ರೆ ಏನಾಗ್ತದೆ, ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಮನಸ್ಸನ್ನು ಗೆದ್ದವರು ಅವರು ಶಾಂತಿಯನ್ನು ಸಾಧಿಸ್ತಾರೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಸುಖ ಬರಲಿ, ದುಃಖ ಬರಲಿ, ಶೀತ ಇರಲಿ, ಉಷ್ಣ ಇರಲಿ, ಮಾನ ಇರಲಿ, ಅಪಮಾನ ಎಲ್ಲವನ್ನು ಕೂಡ ಸಮಾನವಾಗಿ ನೋಡ್ತಾರೆ. ಯಾವುದಕ್ಕೂ ಕೂಡ ವಿಚಲಿತರಾಗೋದಿಲ್ಲ. ಯೋಗಿ ಯುಂಜಿತ ಸತತಂ ಆತ್ಮಾನಂ ರಹಸಿ ಸ್ಥಿತ ಏಕಾಕಿ ಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಯೋಗಿಯು ತನ್ನ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಪರಮ ಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಆತನು ಏಕಾಂತದಲ್ಲಿ ವಾಸ ಮಾಡಬೇಕು ಮತ್ತು ಯಾವಾಗಲೂ ಎಚ್ಚರದಿಂದ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿರಬೇಕು. ಆತನು ಬಯಕೆಗಳಿಂದ ಮತ್ತು ಗಳಿಕೆಯ ಆಸೆಯಿಂದ ಮುಕ್ತನಾಗಿರ್ಬೇಕು. ಇಲ್ಲಿ ಶ್ರೀ ರೂಪ ಗೋಸ್ವಾಮಿಯವರು ಕೃಷ್ಣ ಪ್ರಜ್ಞೆಯ ಲಕ್ಷಣಗಳನ್ನು ಹೀಗೆ ಹೇಳ್ತಾರೆ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತಃ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯ ಮುಚ್ಯತೆ ಪ್ರಾಪಂಚಿಕತೆಯ ಬುದ್ಧ್ಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗುಕಥ್ಯತೆ. ಮನುಷ್ಯನು ಯಾವುದಕ್ಕೂ ಅಂಟಿಕೊಳ್ಳದಿದ್ದಾಗ, ಆದರೆ ಎಲ್ಲವನ್ನು ಕೃಷ್ಣ ಸಂಬಂಧದಲ್ಲಿ ಸ್ವೀಕರಿಸಿದಾಗ ಆತನು ಸರಿಯಾದ ರೀತಿಯಲ್ಲಿ ಗಳಿಕೆಯ ಹಂಬಲವನ್ನು ಮೀರಿದವನಾಗ್ತಾನೆ. ಅದರ ಬದಲು ಪ್ರತಿಯೊಂದನ್ನು ಅದಕ್ಕೆ ಕೃಷ್ಣನೊಡನಿರುವ ಸಂಬಂಧವನ್ನು ತಿಳಿಯದೆ ತಿರಸ್ಕರಿಸುವವನು ತ್ಯಾಗದಲ್ಲಿ ಅಷ್ಟು ಪರಿಪೂರ್ಣನಲ್ಲ. ಇದು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ತಿಳಿಸಲಾಗ್ತದೆ. ಅಂದ್ರೆ ಎಲ್ಲವನ್ನು ಕೃಷ್ಣನ ಸೇವೆಗೆ ಉಪಯೋಗಿಸುವಂಥದ್ದು, ಯಾವುದನ್ನು ಕೂಡ ತಿರಸ್ಕರಿಸುವ ಹಾಗೆ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲವನ್ನು ಸೃಷ್ಟಿಸಿರುವಂಥದ್ದು ಕೃಷ್ಣನೇ. ಇದನ್ನು ನಾವು ತಿಳಿಬೇಕಾಗಿರುವಂಥದ್ದು. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಎನ್ನುವುದು ಚೆನ್ನಾಗಿ ತಿಳಿದಿರುತ್ತದೆ. ಈಗ ನಾವು ಅಷ್ಟಾಂಗ ಯೋಗದ ಬಗ್ಗೆ ತಿಳಿಯೋಣ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅಷ್ಟ ಅಂಗಗಳ ಸಂಪರ್ಕ. ಇದನ್ನು ಒಂದೊಂದಾಗಿ ನಾವು ಈಗ ತಿಳಿಯುವುದಾದ್ರೆ, ಯಮ ಅಂತ ಹೇಳಿದ್ರೆ ಯಾವುದೆಲ್ಲ ಮಾಡಬಾರದು. ಅವನು ಏಕಾಂತ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸಿಸ್ಬೇಕು ಮತ್ತು ಯಾವಾಗಲೂ ತನ್ನ ಮನಸ್ಸನ್ನು ಎಚ್ಚರಿಕೆಯಿಂದ ನಿಯಂತ್ರಿಸ್ಬೇಕು. ಈ ಅಷ್ಟಾಂಗ ಯೋಗ ಇದನ್ನು ಸತ್ಯಯುಗದಲ್ಲಿ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಕಾಡುಗಳು ಇದ್ವು, ಅಲ್ಲಿ ಅವರಿಗೆ
ಯಾವುದೇ ಒಂದು ಅಂದ್ರೆ ಅಷ್ಟು ಒಂದು ಧೈರ್ಯ ಕೂಡ ಇತ್ತು. ಪ್ರಾಣಿಗಳೆಲ್ಲ ಬಂದ್ರೆ ಹೇಗೆ ಫೇಸ್ ಮಾಡ್ಬೇಕು, ಅಷ್ಟೇ ಒಂದು ಧ್ಯಾನ ಮಾಡ್ಲಿಕ್ಕೆ ಒಂದು ಏನ್ ಹೇಳ್ತಾರೆ, ಒಂದು ಅವಕಾಶ ಇರ್ತಿತ್ತು. ಆ ಜೀವಿತಾವಧಿ ಕೂಡ ಆ ಸಮಯದಲ್ಲಿ ಅವರು 1,00,000 ವರ್ಷ ಆ ರೀತಿಯಾಗಿ ಬದುಕ್ತಾ ಇದ್ರು. 60,000 ವರ್ಷ ವಾಲ್ಮೀಕಿ ಮಹರ್ಷಿಗಳು ತಪಸ್ಸನ್ನು ಮಾಡಿ ಅವರಿಗೆ ಸಾಕ್ಷಾತ್ಕಾರ ಆಗುವಂಥದ್ದು, ಈ ರೀತಿಯಾದ ಒಂದು ಅವಕಾಶಗಳಿತ್ತು. ಆದ್ರೆ ಕಲಿಯುಗದಲ್ಲಿ ಅದೆಲ್ಲವೂ ಕೂಡ ಸಾಧ್ಯ ಇಲ್ಲ. ಇನ್ನು ನಿಯಮ ಅಂದ್ರೆ ಯಾವುದೆಲ್ಲ ಮಾಡ್ಬೇಕು, ತಿನ್ನುವುದು, ಮಲಗುವುದು, ಕೆಲಸ ಮಾಡುವುದು ಮತ್ತು ಮನೋರಂಜನೆಯ ಅಭ್ಯಾಸಗಳಲ್ಲಿ ಮಿತವಾಗಿರ್ಬೇಕು. ಆಸನ ಯಾವ ರೀತಿಯಾಗಿ ಕೂತ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ, ನೆಲದ ಮೇಲೆ ಕುಶಾ ಹುಲ್ಲನ್ನು ಹಾಕಿ ನಂತರ ಅದನ್ನು ಜಿಂಕೆ ಚರ್ಮದಿಂದ ಮುಚ್ಚಿ, ಆಸನವು ತುಂಬಾ ಎತ್ತರವಾಗಿರ್ಬಾರ್ದು ಅಥವಾ ತುಂಬಾ ಕೆಳಗಿರ್ಬಾರ್ದು ಮತ್ತು ಪವಿತ್ರ ಸ್ಥಳದಲ್ಲಿ ನೆಲೆಗೊಂಡಿರ್ಬೇಕು. ಒಬ್ಬನು ತನ್ನ ದೇಹ, ಕುತ್ತಿಗೆ ಮತ್ತು ತಲೆಯನ್ನು ನೇರ ರೇಖೆಯಲ್ಲಿ ಹಿಡಿದಿಟ್ಟುಕೊಳ್ಳಬೇಕು ಮತ್ತು ಮೂಗಿನ ತುದಿಯಲ್ಲಿ ಸ್ಥಿರವಾಗಿ ನೋಡ್ಬೇಕು. ಹೀಗೆ ಶೋಭೆ ಇಲ್ಲದ ನಿಶ್ಶಬ್ದ ಮನಸ್ಸಿನಿಂದ, ಭಯವಿಲ್ಲದೆ ಲೈಂಗಿಕ ಜೀವನದಿಂದ ಸಂಪೂರ್ಣವಾಗಿ ಮುಕ್ತನಾಗಿ ನನ್ನನ್ನು ಧ್ಯಾನಿಸಬೇಕು. ಯಾಕೆ ಈ ಒಂದು ಜಿಂಕೆ ಚರ್ಮ ಹಾಕ್ತಾ ಇದ್ರು ಅಂತ ಹೇಳಿದ್ರೆ, ಹಾಗೆ ಹಾಕೋದ್ರಿಂದ ಹಾವುಗಳೆಲ್ಲ ಹತ್ರ ಬರ್ತಾ ಇರ್ಲಿಲ್ವಂತೆ, ಅದಕ್ಕೆ ಹಾಗೆ ಹಾಕುವಂಥದ್ದು. ಇನ್ನು ಪ್ರಾಣಾಯಾಮ, ಹೊರ ಹೋಗುವ ಉಸಿರಾಟದ ಚಲನೆಯನ್ನು ಒಳಬರುವಿಕೆಗೆ ಮತ್ತು ಒಳಬರುವ ಉಸಿರಾಟವನ್ನು ಹೊರ ಹೋಗುವಲ್ಲಿ ನಿಲ್ಲಿಸುವುದನ್ನು ಅಭ್ಯಾಸ ಮಾಡಿ ಅಂತಿಮವಾಗಿ ದಿವ್ಯಾನುಭವದಲ್ಲಿ ಉಳಿಯುತ್ತಾನೆ. ಈ ಅಷ್ಟಾಂಗ ಯೋಗ ಧ್ಯಾನ ಅಂತ ಏನು ಈಗ ನಾವು ನೋಡ್ತೇವೆ ಹೆಚ್ಚಾಗಿ ಧ್ಯಾನ ಸಂಸ್ಥೆಗಳು, ಆದ್ರೆ ಅಲ್ಲಿ ಎಲ್ಲ ಕೃಷ್ಣ ಹೇಗೆ ಹೇಳಿರ್ತಾನೆ ಆ ರೀತಿಯಲ್ಲಿ ಅವ್ರು ಮಾಡೋದಿಲ್ಲ, ಜಸ್ಟ್ ಈ ಒಂದು ಪ್ರಾಣಾಯಾಮವನ್ನು ಮಾಡ್ತಾರೆ ಅಷ್ಟೇ. ಸೊ ಕೃಷ್ಣ ಹೇಳಿದ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಆ ಕೃಷ್ಣನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲಾದ್ರೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತ ಹೇಳಿದ್ರೆ ಭೌತಿಕ ಅಸ್ತಿತ್ವದ ನಿಯಂತ್ರಣ, ಇಂದ್ರಿಯ ಸುಖಗಳಿಂದ ದೂರವಿರುವುದು. ಇದು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಇದು ಕೂಡ ಈಗ ನೋಡ್ಬೋದು, ಏನು ಸೋ ಕಾಲ್ಡ್ ಗುರುಗಳು ಅಂತ ಹೇಳಿ ಅಥವಾ ಆಧ್ಯಾತ್ಮಿಕ ಸಂಸ್ಥೆ ಅಂತ ಹೆಸರು ಹಾಕೊಂಡಿರ್ತಾರೆ, ಆದ್ರೆ ಇಂದ್ರಿಯಗಳ ಕಂಟ್ರೋಲ್ ಇರೋದಿಲ್ಲ, ಸುಮ್ಮನೆ ಜನರನ್ನು ಮೋಸ ಮಾಡ್ತಾ ಇರ್ತಾರೆ. ಧಾರಣ, ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತುಬದ್ಧಗೊಳಿಸ್ತಾನೆ ಮತ್ತು ಎಲ್ಲಾ ಭೌತಿಕ ಬಯಕೆಗಳಿಂದ ರಹಿತನಾಗಿ ಅತೀಂದ್ರಿಯದಲ್ಲಿ ನೆಲೆಸುತ್ತಾನೆ. ಅವನು ಯೋಗವನ್ನು ಪಡೆದಿದ್ದಾನೆ ಎಂದು ಹೇಳಲಾಗ್ತದೆ. ಧಾರಣ ಅಂತ ಹೇಳಿದ್ರೆ ಭೌತಿಕ ಇಚ್ಛೆಗಳು ಯಾವುದು ಇರಬಾರ್ದು, ಮನಸ್ಸನ್ನು ಕೃಷ್ಣನ ಒಂದು ಆಕಾರಕ್ಕೆ ಫಿಕ್ಸ್ ಮಾಡುವಂಥದ್ದು. ಆದ್ರೆ ಏನು ಈ ಒಂದು ಮೆಡಿಟೇಷನ್ ಅಂತ ಮಾಡ್ತಾರೆ ಈಗ, ಅವರು ಶೂನ್ಯದ ಮೇಲೆ ಕೇಂದ್ರೀಕರಿಸುವಂಥದ್ದು, ಅದು ಏನು ಪ್ರಯೋಜನ ಇಲ್ಲ. ಭಗವಂತನಿಗೆ ರೂಪ ಇಲ್ಲ ಅಂತ ಅವರು ತಿಳಿತಾರೆ, ಆದ್ರೆ ಭಗವಂತನಿಗೆ ರೂಪ ಇದೆ. ಇನ್ನು ಧ್ಯಾನ, ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪವು ಅಲುಗಾಡದ ಹಾಗೆ ಅತೀಂದ್ರಿಯವಾದ ತನ್ನ ಮನಸ್ಸನ್ನು ನಿಯಂತ್ರಿಸುವ ಅತೀಂದ್ರಿಯ ಆತ್ಮದ ಧ್ಯಾನದಲ್ಲಿ ಯಾವಾಗಲೂ ಸ್ಥಿರವಾಗಿರುತ್ತದೆ. ಹೇಗೆ ಅಂತ ಹೇಳಿದ್ರೆ, ಗಾಳಿ ಇಲ್ಲದೆ ಇದ್ರೆ ದೀಪ ಅಲುಗಾಡುದಿಲ್ಲ, ಆ ರೀತಿಯಾಗಿ ನಾವು ಧ್ಯಾನ ಮಾಡ್ಬೇಕು ಅಂತೇಳಿ ಇಲ್ಲಿ ತಿಳಿಸಲಾಗ್ತದೆ. ಇನ್ನು ಸಮಾಧಿ, ಅತ್ಯಂತ ಕಷ್ಟದ ನಡುವೆಯೂ ಒಬ್ಬನು ಎಂದಿಗೂ ಅಲುಗಾಡುವುದಿಲ್ಲ. ಇದು ಭೌತಿಕ ಸಂಪರ್ಕದಿಂದ ಉಂಟಾಗುವ ಎಲ್ಲಾ ದುಃಖಗಳಿಂದ ನಿಜವಾದ ಸ್ವಾತಂತ್ರ್ಯವಾಗಿದೆ. ಇದಕ್ಕೆ ಪರೀಕ್ಷಿತ ಮಹಾರಾಜ, ಅರ್ಜುನನ ಮಗ ಅಭಿಮನ್ಯುನ ಮಗ ಪರೀಕ್ಷಿತ. ಪರೀಕ್ಷಿತ ಮಹಾರಾಜ ಬೇಟೆಯಾಡಲು ಕಾಡಿಗೆ ಹೋದಾಗ ಅಲ್ಲಿ ಏನಾಗುತ್ತೆ, ಅವನಿಗೆ ಬಾಯಾರಿಕೆ ಆಗುತ್ತೆ. ಅಲ್ಲಿ ಶಮಿಕ ಮಹರ್ಷಿಗಳ ಒಂದು ಕುಟೀರಕ್ಕೆ ಹೋಗುವಂಥದ್ದು. ಅಲ್ಲಿ ಶಮಿಕ ಮಹರ್ಷಿಗಳು ಸಮಾಧಿಸ್ಥರಾಗಿರ್ತಾರೆ ಅಂತ ಹೇಳಿದ್ರೆ ಅವರು ಧ್ಯಾನದಲ್ಲಿರ್ತಾರೆ, ಟೋಟಲಿ ಕೃಷ್ಣನಲ್ಲಿ ಅವರು ಒಂದು ಧ್ಯಾನ ಮಗ್ನರಾಗಿರ್ತಾರೆ. ಪರೀಕ್ಷಿತ ಬರೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಪರೀಕ್ಷಿತನಿಗೆ ಏನಾಗುತ್ತೆ, ನೀರು ಕೊಡ್ಲಿಲ್ಲ ಅಲ್ಲ ಅಂತ ಹೇಳಿ ಅಲ್ಲಿಯ ಒಂದು ಸತ್ತ ಹಾವಿರುತ್ತೆ, ಅದನ್ನ ತೆಗೆದು ಅವರ ಮೇಲೆ ಬಿಸಾಡಿ ಹೋಗುವಂಥದ್ದು, ಹೊರಟೋಗ್ತಾನೆ. ಆದ್ರೆ ಶಮಿಕ ಮಹರ್ಷಿಗಳ ಮಗ ಶೃಂಗಿ ಬಂದು ಏನ್ ಮಾಡ್ತಾನೆ, ಶಾಪ ಕೊಡ್ತಾನೆ. ಅಂದ್ರೆ ಯಾರು ನನ್ನ ತಂದೆಯ ಮೇಲೆ ಹಾವನ್ನು ಹಾಕಿದರೆ ಅವರು 7 ದಿನದ ಒಳಗೆ ಹಾವು ಕಚ್ಚಿ ಸಾಯಬೇಕು ಅಂತೇಳಿ ಈ ರೀತಿಯಾಗಿ. ನಂತರ ಶಮಿಕ ಮಹರ್ಷಿಗಳು ಧ್ಯಾನದಿಂದ ಎಚ್ಚರಗೊಂಡು ಅವರಿಗೆ ಬಹಳ ಬೇಸರ ಆಗುತ್ತೆ, ನೀನು ಭಕ್ತನ ಮೇಲೆ ಈ ರೀತಿಯಾದ ಒಂದು ಶುದ್ಧ ಭಕ್ತನ ಮೇಲೆ ನೀನು
ಶಾಪವನ್ನು ಕೊಡಬಾರ್ದಿತ್ತು ಅಂತ ಹೇಳಿ ಒಂದು ಬೇಸರವನ್ನು ಅವರು ಹೇಳ್ತಾರೆ, ವ್ಯಕ್ತಪಡಿಸ್ತಾರೆ. ಸೊ ಇಲ್ಲಿ ನಾವು ನೋಡ್ಬೋದು ಅವರು ಯಾವ ರೀತಿಯಾಗಿ ಒಂದು ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ ಅಂತೇಳಿ. ಸಮಾಧಿ ಅಂದ್ರೆ ಹಾಗೆ. ಸೊ ಇದು ಯಾವುದು ಕೂಡ ಈ ಒಂದು ಏನೀಗ ಮೆಡಿಟೇಷನ್ ಧ್ಯಾನ ಅಂತ ಹೇಳ್ತಾರೆ, ಈ ಎಲ್ಲ 8 ಕೂಡ ಅನುಸರಿಸೋದಿಲ್ಲ. ಸೊ ಇದು ಈ ಯುಗಕ್ಕೆ ಕೂಡ ಸಾಧ್ಯವೂ ಇಲ್ಲ. ಇದು ಸತ್ಯಯುಗದಲ್ಲಿ ಮಾಡ್ತಾ ಇದ್ರು. ಇದನ್ನು ನಾವು ಮುಂದೆ ಇನ್ನಷ್ಟು ವಿವರವಾಗಿ ನೋಡಲಿದ್ದೇವೆ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನ ಚಲಂ ಸ್ಥಿರಾ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಾಲೋಕಯನ್ ಪ್ರಶಾಂತಾತ್ಮ ವಿಗತಭೀರ್ ಬ್ರಹ್ಮಚಾರಿ ವ್ರತೆ ಸ್ಥಿತಾಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಾ. ದೇಹ, ಕುತ್ತಿಗೆ ಮತ್ತು ಶಿರಸ್ಸುಗಳನ್ನು ಒಂದು ಪಂಕ್ತಿಯಲ್ಲಿ ಸ್ಥಿರವಾಗಿರಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು. ಪ್ರಶಾಂತಾತ್ಮನಾಗಿ, ನಿರ್ಭಯವಾಗಿ, ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ನನ್ನನ್ನೇ ಧ್ಯಾನ ಮಾಡಬೇಕು ಮತ್ತು ನನ್ನನ್ನೇ ಜೀವನದ ಅಂತಿಮ ಗುರಿಯಾಗಿ ಮಾಡಿಕೊಳ್ಳಬೇಕು. ಇಲ್ಲಿ ಯಾವ ರೀತಿಯಾಗಿ ದೇಹ, ಕುತ್ತಿಗೆ, ಶಿರಸ್ಸು ಎಲ್ಲವನ್ನು ಕೂಡ ಸ್ಟ್ರೈಟ್ ಆಗಿರುವಂಥದ್ದು ಮತ್ತು ಮೈಂಡ್ ಕಂಟ್ರೋಲ್ ಮಾಡುವಂಥದ್ದು, ಯಾವುದೇ ಒಂದು ಭಯ ಇರಬಾರ್ದು, ಈ ರೀತಿಯಾಗಿ ತಿಳಿಸಲಾಗ್ತದೆ. ಮತ್ತು ಭಗವಂತನನ್ನೇ ಧ್ಯಾನಿಸ್ಬೇಕು ಮತ್ತು ಭಗವಂತನನ್ನೇ ಜೀವನದ ಅಂತಿಮ ಗುರಿಯನ್ನಾಗಿ ಮಾಡಿಕೊಳ್ಬೇಕು. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಾಧಿಗಚ್ಚತಿ. ಹೀಗೆ ದೇಹ, ಮನಸ್ಸು ಮತ್ತು ಕಾರ್ಯಗಳ ನಿರಂತರ ನಿಯಂತ್ರಣವನ್ನು ಅಭ್ಯಾಸ ಮಾಡುತ್ತಾ ಯೋಗಿಯು ತನ್ನ ಮನಸ್ಸನ್ನು ನಿಯತಗೊಳಿಸಿಕೊಂಡು ಭಗವಂತನ ರಾಜ್ಯವನ್ನು ಅಥವಾ ಕೃಷ್ಣನ ನಿವಾಸವನ್ನು ಐಹಿಕ ಅಸ್ತಿತ್ವದ ಅಂತ್ಯದ ಮೂಲಕ ಪಡೆಯುತ್ತಾನೆ. ಈ ರೀತಿಯಾಗಿ ಮಾಡ್ತಾ ಇದ್ರು ಸತ್ಯಯುಗದಲ್ಲಿ. ಸಾವಿರಾರು ವರ್ಷಗಟ್ಟಲೆ ಧ್ಯಾನ ಮಾಡ್ತಾ ಇದ್ರು. ಮಾಡಿದ ನಂತರ ಭಗವಂತ ಒಂದು ದರ್ಶನ ಆಗ್ತಾ ಇತ್ತು ಅವರಿಗೆ ಅಂತ ನಾವು ನೋಡ್ಬೋದು. ಅಂದ್ರೆ ಇಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಈಗ ನಾವು ದಿವಸಕ್ಕೆ ಇಲ್ಲಿ ಬರುತ್ತೆ, ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತ ಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನನೇ, ಮನುಷ್ಯನು ಅತಿ ಹೆಚ್ಚಾಗಿ ತಿಂದರೂ ಅಥವಾ ಅತಿ ಸ್ವಲ್ಪ ತಿಂದರೂ, ಅತಿ ಹೆಚ್ಚಾಗಿ ನಿದ್ದೆ ಮಾಡಿದರೂ ಅಥವಾ ತಕ್ಕಷ್ಟು ನಿದ್ದೆ ಮಾಡದಿದ್ದರೂ ಯೋಗಿ ಆಗಲು ಸಾಧ್ಯವಿಲ್ಲ. ಸೊ ಅದಕ್ಕೆ ಹೇಳುವಂಥದ್ದು, ನಾವು ದಿವಸಕ್ಕೆ 6 ಗಂಟೆಗಳ ಕಾಲ ಮಲಗಬೇಕು ಅಂತೇಳಿ. ದಿವಸಕ್ಕೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚು ನಿದ್ರೆ ಮಾಡಿದ್ರೆ ಏನಾಗುತ್ತೆ, ನಮ್ಮಲ್ಲಿ ತಮೋಗುಣದಿಂದ ನಾವು ಪ್ರಭಾವಿತರಾಗ್ತೇವೆ. ತಮೋಗುಣ ಹೆಚ್ಚಾದಾಗ ನಮಗೆ ಆಲಸ್ಯ ಅಂತ ಹೇಳಿದ್ರೆ ಭಕ್ತಿ ಸೇವೆಯನ್ನು ನಮಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದು ಅತಿ ಆದ್ರೂ ಕೂಡ ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳ್ತಾರೆ. ಅತಿ ಆದ್ರೆ ಎಲ್ಲವೂ ಕೂಡ ಸಮಸ್ಯೆ ಆಗ್ತದೆ. ಅಥವಾ ಅತಿ ಕಡಿಮೆ ತಿಂದ್ರು ಕೂಡ, ಅತಿ ಕಡಿಮೆ ನಿದ್ದೆ ಮಾಡಿದ್ರು ಕೂಡ ಸಮಸ್ಯೆ ಆಗ್ತದೆ. ಈಗ ಯೋಗಿನವರು, ಪ್ರಭುಪಾದರು ದಿನದಲ್ಲಿ 2 ಗಂಟೆ ಮಲಗ್ತಾರೆ ಅಂತ ಹೇಳ್ಬಿಟ್ಟು ನಾವು 2 ಗಂಟೆ ಮಲಗಿದ್ರೆ ಏನಾಗ್ತದೆ, ನಮಗೆ ಅನಾರೋಗ್ಯ ಬರ್ತದೆ. ಅವರೆಲ್ಲರೂ ಕೂಡ ಅವರು ಶುದ್ಧ ಭಕ್ತರಾಗಿರ್ತಾರೆ, ಅವರು ಭಗವಂತನ ಪ್ರತಿನಿಧಿ ಆಗಿರ್ತಾರೆ, ಅವರಿಗೆ ಅದು ಸಾಧ್ಯ ಆಗ್ತದೆ. ಆದ್ರೆ ನಾವು ಅದಕ್ಕೆ ಹೇಳುವಂಥದ್ದು, ನಾವು ಅವರನ್ನು ಅನುಕರಣೆ ಮಾಡಬಾರ್ದು, ನಾವು ಅನುಸರಿಸ್ಬೇಕು. ಅನುಸರಿಸೋದು ಅಂತ ಹೇಳಿದ್ರೆ ಅವರು ಹೇಗೆ ಕೃಷ್ಣನಲ್ಲಿ ಒಂದು ಸಂಪೂರ್ಣ ಅವರು ಪ್ರೇಮವನ್ನು ಇರಿಸ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಅವರು ಸದಾ ಕೃಷ್ಣನ ಸೇವೆಯನ್ನು ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ನಾವು ಅನುಸರಿಸ್ಬೋದು. ಆದ್ರೆ ನಾವು ಅನುಕರಣೆ ಮಾಡಬಾರ್ದು. ಹಾಗೆ ನಮ್ಗೆ ಇಲ್ಲಿ ಹೇಳಲಾಗ್ತದೆ, ಪ್ರಭುಪಾದರು ಹೇಳ್ತಾರೆ, ನಾವು ದಿವಸಕ್ಕೆ 6 ಗಂಟೆಗಳ ಕಾಲ ನಿದ್ರೆ ಮಾಡ್ಬೇಕು ಅಂತ ಹೇಳಿ.
ಯತೋ ಯತೋ ನಿಶ್ಚರತಿ ಮನಶ್ಚಂಚಲಂ ಅಸ್ಥಿರಂ ತತಸ್ತತೋ ನಿಯಮೈತಾದಾತ್ಮನೈವಾವಶಂ ನಯೇತ್. ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದಿಸೆಯಿಂದ ಎಲ್ಲೆಲ್ಲೇ ಅಲೆದಾಡಲಿ ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವವನನ್ನು ಗೋಸ್ವಾಮಿ ಅಥವಾ ಸ್ವಾಮಿ ಎಂದು ಕರೀತಾರೆ. ಗೋಸ್ವಾಮಿ. ಸೊ ಇಲ್ಲಿ ಮನಸ್ಸಿನ ನಿಯಂತ್ರಣಕ್ಕೆ ಒಳಗಾದವನನ್ನು, ಯಾರು ಮನಸ್ಸು ಹೇಳಿದಾಗೆ ಕೇಳ್ತಾರೆ ಅವರನ್ನು ಗೋದಾಸ ಅಂತ ಹೇಳ್ತಾರೆ. ಇಂದ್ರಿಯಗಳ ದಾಸ ಎಂದು ಕರೆಯಲಾಗ್ತದೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಅದಕ್ಕೆ ಭಕ್ತರು ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚನೇನ ಸಂತಾ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದ ಮಾತಿ ಪುರುಷಂ ತಮಹಂ ಭಜಾಮಿ. ಕೃಷ್ಣ ಪ್ರಜ್ಞೆಯಲ್ಲಿರೋರು ಹೇಗೆ ಅವರು ನಿಶ್ಚಯವಾಗಿಯೂ ಎಲ್ಲೆಲ್ಲಿಯೂ ಕೃಷ್ಣನ ಕಾಣ್ತಾರೆ, ಕೃಷ್ಣನಲ್ಲಿ ಎಲ್ಲವನ್ನು ಕಾಣ್ತಾರೆ. ಸೊ ಭಕ್ತನಿಗೆ ಕೃಷ್ಣನೇ ಸರ್ವಸ್ವನಾಗಿರ್ತಾನೆ. ಕೃಷ್ಣ ಪ್ರೇಮದಲ್ಲಿ ಭಕ್ತನು ಸಂಪೂರ್ಣನಾಗ್ತಾನೆ. ಆಗ ಭಕ್ತರ ನಡುವೆ ಭಗವಂತ ಮತ್ತು ಭಕ್ತರ ನಡುವೆ ಒಂದು ಆತ್ಮೀಯ ಸಂಬಂಧವಿರುತ್ತೆ. ಈಗ ನೋಡಿದ್ರಿ ನೀವು ಹೇಗೆ ಅರ್ಜುನನಿಗೇನೆ ಭಗವಂತ ಸಾರಥಿಯಾಗಿ ಹೋಗ್ತಾನೆ ಅಂತ ಹೇಳಿದ್ರೆ, ಇದು ಈ ರೀತಿಯಾಗಿ ಭಗವಂತ ತಯಾರಿರ್ತಾನೆ ತನ್ನ ಭಕ್ತನ ಒಂದು ಸೇವೆ ಮಾಡ್ಲಿಕ್ಕೆ ಕೂಡ ಅಂತ ಇಲ್ಲಿ ನಾವು ನೋಡ್ಬೋದು. ಹಾಗಾಗಿ ನಾವು ಏನಾಗ್ಬೇಕು ಅಂತ ಹೇಳಿದ್ರೆ, ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದಾಗೆ ನಾವು ಗೋಸ್ವಾಮಿ ಅಂತ ಹೇಳಿದ್ರೆ ಇಂದ್ರಿಯಗಳ ಒಡೆಯ ಆಗ್ಬೇಕು ಹೊರತು ಇಂದ್ರಿಯಗಳ ದಾಸ ಆಗ್ಬಾರ್ದು. ಇಂದ್ರಿಯಗಳ ಒಡೆಯ ಆಗೋದು ಹೇಗೆ ಅಂತ ಹೇಳಿದ್ರೆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು. ಅರ್ಜುನ ಉವಾಚ ಯೋ ಅಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲಾತ್ ತ್ವಾತ್ ಸ್ಥಿತಿಂ ಸ್ಥಿರಾಂ. ಅರ್ಜುನನು ಹೀಗೆ ಹೇಳಿದನು, ಮಧುಸೂದನನೇ, ನೀನು ಸಂಗ್ರಹವಾಗಿ ಹೇಳಿದ ಈ ಯೋಗ ಪದ್ಧತಿಯು ಕಾರ್ಯಸಾಧ್ಯವಲ್ಲ ಮತ್ತು ಇದು ಸಹಿಸಲ ಸಾಧ್ಯವಾದದ್ದು ಎಂದು ನನಗೆ ತೋರುತ್ತದೆ. ಏಕೆಂದರೆ ಮನಸ್ಸು ಪ್ರಕ್ಷುಬ್ಧವಾದದ್ದು ಮತ್ತು ಚಂಚಲವಾದದ್ದು. ಸೊ ಇಲ್ಲಿ ಇಷ್ಟೆಲ್ಲ ಅಷ್ಟಾಂಗ ಯೋಗದ ವಿವರಣೆಯನ್ನು ಭಗವಂತ ನೀಡಿದಾಗ ಅರ್ಜುನ ಅವನು ಹೇಳ್ತಾ ಇದ್ದಾನೆ. ಅರ್ಜುನ ಏನ್ ಹೇಳ್ತಾನೆ, ಇದು ಅಷ್ಟು ಸುಲಭ ಇಲ್ಲ, ತುಂಬಾ ಕಷ್ಟ ಇದೆ. ಯಾಕೆಂತ ಹೇಳಿದ್ರೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಅರ್ಜುನ ಹೇಳುವಂಥದ್ದು. ಕಲಿಯುಗದಲ್ಲಿ ಅಷ್ಟಾಂಗ ಯೋಗದ ಅಭ್ಯಾಸ ಮಾಡುವುದು ಏಕೆ ಕಷ್ಟ ಎಂದು ವಿವರಿಸಿ. ಇದನ್ನು ನೀವು ಚಾಟ್ ಅಲ್ಲಿ ಹಾಕ್ಬೋದು. ಯಾಕೆ ಕಲಿಯುಗದಲ್ಲಿ ಅಷ್ಟಾಂಗ ಯೋಗ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ? ಓಕೆ, ಇಲ್ಲಿ ಸುಮಿತ್ರಮ್ಮ ಅವರು ಹಾಕಿದ್ದಾರೆ, ಯೋಗ ಅಂದ್ರೆ ಭಗವಂತನಲ್ಲಿ ಸದಾ ಮನಸ್ಸಿಟ್ಟಿರುವವನು, ಭೋಗಿ ಅಂದ್ರೆ ಲೌಕಿಕವಾದ ಬಯಕೆಗಳ ಆನಂದದಲ್ಲಿ ಮುಳುಗಿರುವವನು. ವೆರಿ ಗುಡ್ ಮಾತಾಜಿ, ಸರಿಯಾದ ಉತ್ತರ. ಯೋಗ ಮತ್ತು ಭೋಗದ ನಡುವಿನ ಏನು ಅಂತ ಹೇಳಿ ಆಗೊಂದು ಪ್ರಶ್ನೆಗೆ ಈಗ ಅವರು ಉತ್ತರವನ್ನು ನೀಡಿದ್ರು, ನಾನು ನೋಡಿರ್ಲಿಲ್ಲ. ಸೊ ಕಲಿಯುಗದಲ್ಲಿ ಅಷ್ಟಾಂಗ ಯೋಗದ ಅಭ್ಯಾಸ ಮಾಡುವುದು ಏಕೆ ಕಷ್ಟ, ಅದನ್ನು ನೀವು ಚಾಟ್ ಅಲ್ಲಿ ಹಾಕ್ಬೋದು. ಈಗ ನಾವು ಅರ್ಜುನನ ಬಳಿ ಕೇಳೋಣ. ಯಾಕಂದ್ರೆ ಅರ್ಜುನ ಕಾಡಿನಲ್ಲಿ ಇರ್ತಾನೆ. ಯಾಕೆಂತಂದ್ರೆ ಈಗ ನಮಗೆ ಕಾಡಲ್ಲಿ ಇದ್ದು ಗೊತ್ತಿಲ್ಲ. ಸೊ ಕಾಡಲ್ಲಿ ಯಾರು ಇರ್ತಾರೆ ಅವ್ರ ಹತ್ರ ನಾವು ಕೇಳಿ ತಿಳಿದುಕೊಳ್ಬೇಕು. ಈಗ ಹೇಗೆ ಅಂತ ಹೇಳಿದ್ರೆ, ಈಗ ನಿಮ್ಮ ಮಗನನ್ನು ಇಂಜಿನಿಯರ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಸಂಬಂಧಪಟ್ಟ ಕಾಲೇಜಿಗೆ ಹೋಗಿ ವಿಚಾರಿಸ್ತೀರಾ. ದನ್ ಬಿಟ್ಟು ಹೀಗೆ ಹೋಟೆಲ್ ಅಲ್ಲಿಯೋ ಅಥವಾ ಬಸ್ ಕಂಡಕ್ಟರ್ ಅಲ್ಲಿಯೋ ಹಾಗೆ ಕೇಳೋದಿಲ್ಲ. ಅದೇ ರೀತಿ ಇಲ್ಲಿ ನಾವು ಅರ್ಜುನನ ಬಳಿ ಕೇಳೋಣ. ಅರ್ಜುನ ಕಾಡಿನಲ್ಲಿ ಇರ್ತಾನೆ, ಅವನಿಗೆ ಕಾಡಿನಲ್ಲಿದ್ದು ತಿಳಿದಿದೆ. ಸೊ ಮೊದಲ 20 ವರ್ಷ ಕಾಡಲ್ಲಿ ಇರ್ತಾನೆ ಅರ್ಜುನ. ಅಂದ್ರೆ ಹಿಂದಿನ ಕಾಲದಲ್ಲಿ
ಹಾಗೆ ಇತ್ತು ಗುರುಕುಲ ಎಜುಕೇಶನ್. ಅಂದ್ರೆ ಈಗ ಏನಾಗಿದೆ, ನಾವು ಈಗ ಒಂದು ಪ್ರೆಸೆಂಟ್ ಎಜುಕೇಶನ್ ಇದು ಬಹಳ ಚೆನ್ನಾಗಿದೆ ಅಂತ ತಿಳಿತೇವೆ. ಆದ್ರೆ ಇದು ನಮಗೆ ಆ ಒಂದು ಸಾಯುವ ಸಮಯದಲ್ಲಿ ಯಾವುದೇ ಒಂದು ಸಹಾಯವನ್ನು ಮಾಡಲಾಗುವುದಿಲ್ಲ. ಯಾಕಂದ್ರೆ ನಾವೀಗ ಒಂದು ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಗಳಿಸಿರ್ಬೋದು, ಉನ್ನತ ಹುದ್ದೆಯಲ್ಲಿರ್ಬೋದು, ಆದ್ರೆ ಸಾಯುವ ಸಮಯದಲ್ಲಿ ಏನಾಗ್ತದೆ, ಅದ್ಯಾವುದು ನಮ್ ಜೊತೆ ಬರೋದಿಲ್ಲ. ನೆಕ್ಸ್ಟ್ ನಾವು ಲೈಫಲ್ಲಿ ಮತ್ತೆ ಆ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಮತ್ತೆ ಉನ್ನತ ಮಟ್ಟಕ್ಕೆ ಹೋಗ್ಬೇಕೇ ಹೊರತು ಪ್ರಯೋಜನ ಇಲ್ಲ. ಆದ್ರೆ ಆಧ್ಯಾತ್ಮದಲ್ಲಿ ಹೇಗೆ ಅಂತ ಹೇಳಿದ್ರೆ, ಸ್ವಲ್ಪ ಅಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ನಾವು ಸ್ವಲ್ಪ ಭಕ್ತಿ ಸೇವೆಯನ್ನು ಮಾಡಿದ್ರೂ ಕೂಡ, ನೀವು ಅಳಿಲಿದು ಎಲ್ಲ ಕತೆ ಕೇಳಿದಿರ, ಅಳಿಲು ಹೇಗೆ ಒಂದು ಸೇವೆ ಮಾಡ್ತದೆ ಅಂತ ಹೇಳಿ. ಅದು ಸ್ವಲ್ಪ ಮಾಡಿದ್ರು ಕೂಡ ಭಗವಂತ ಒಂದು ಅನುಗ್ರಹ ಮಾಡ್ತಾನೆ. ಮುಂದಿನ ಜನ್ಮದಲ್ಲಿ ಅವನ ಒಳ್ಳೆಯ ಜನ್ಮವನ್ನು ನೀಡ್ತಾನೆ. ಸೊ ಮೊದಲು ಗುರುಕುಲ ಎಜುಕೇಶನ್ ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಗುರು ನಿರ್ಧಾರ ಮಾಡ್ತಾ ಇದ್ರು. ಅಂದ್ರೆ ಶಿಷ್ಯರಲ್ಲಿ ಬ್ರಾಹ್ಮಣ ಕ್ವಾಲಿಟಿ ಇದ್ರೆ ಇವನು ಬ್ರಾಹ್ಮಣ, ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಅಂದ್ರೆ ಕ್ಷತ್ರಿಯ, ಮತ್ತು ವೈಶ್ಯ ಕ್ವಾಲಿಟಿ ಇದ್ರೆ ವೈಶ್ಯ, ಶೂದ್ರ ಕ್ವಾಲಿಟಿ ಇದ್ರೆ ಶೂದ್ರ ಅಂತ ಹೇಳಿ ಈ ರೀತಿಯಾಗಿ. ಯಾಕೆ ನಾವು ಈ ಒಂದು ಸೋ ಕಾಲ್ಡ್ ಎಜುಕೇಶನ್ ಇದು ನಮಗೆ ಸಾಯುವ ಸಮಯದಲ್ಲಿ ಸಹಾಯಕ್ಕೆ ಬರೋದಿಲ್ಲ ಅಂತ ಯಾಕೆ ಹೇಳಲಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಅಟ್ ಪ್ರೆಸೆಂಟ್ ಈಗ ನಾವು ಒಂದು ಉನ್ನತ ಹುದ್ದೆಯಲ್ಲಿರ್ಬೋದು, ಒಂದು IAS ಆಫೀಸರ್ ಆಗಿರ್ಬೋದು, ಇದೆಲ್ಲವೂ ಕೂಡ ಹೇಗೆ ಅಂತ ಹೇಳಿದ್ರೆ, ಈ ನಮ್ಮ ದೇಹವು ನಾಶ ಹೊಂದುವಾಗ ಅದು ಕೂಡ ಜೊತೆಯಲ್ಲಿ ಮತ್ತೆ ನಮಗೆ ಗುರುತಿಸ್ಲಿಕ್ಕೆ ಒಳ್ಳೆಗೋದಿಲ್ಲ. ಅಂದ್ರೆ ನೆಕ್ಸ್ಟ್ ಲೈಫ್ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ, ನಾವು ನೆಕ್ಸ್ಟ್ ಲೈಫ್ ನಾವು ಮೀನು ಆಗ್ಬೋದು, ಇರುವೆ ಆಗ್ಬೋದು, ಯಾವ್ದು ಕೂಡ ಆಗ್ಬೋದು. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಮಾತ್ರ ನಮಗೆ ಭಗವಂತ ನಮಗೆ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ. ಇದಕ್ಕೆ ಪ್ರಭುಪಾದರು ಹೇಳ್ತಾರೆ ಏನಂತ ಹೇಳಿದ್ರೆ, ಅವರ ಶಿಷ್ಯರನ್ನೆಲ್ಲ ಕರೆದುಬಿಟ್ಟು ಒಂದ್ಸಲ, ನೀವೆಲ್ಲರೂ ಕೂಡ ಮಹಾಭಯದಿಂದ ಪಾರಾಗಿದ್ದೀರಿ ಅಂತ. ಅವಾಗ ಶಿಷ್ಯರು ಹೇಳ್ತಾರೆ, ಏನದು ಆಚಾರ್ಯರೇ ಮಹಾಭಯ ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ, ಇವೆಲ್ಲವೂ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದ ಕಾರಣ ನೀವು ನೆಕ್ಸ್ಟ್ ಪ್ರಾಣಿಗಳಾಗೋದನ್ನ ಆಗೋದಿಲ್ಲ, ನೆಕ್ಸ್ಟ್ ಪ್ರಾಣಿಗಳಾಗುವ ಒಂದು ಭಯ ಇರೋದಿಲ್ಲ ನಿಮ್ಗೆ ಅಂತ ಹೇಳಿ. ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಇರೋದಿಲ್ಲ ಅವರು ನೆಕ್ಸ್ಟ್ ಏನು ಕೂಡ ಆಗ್ಬೋದು. ಹಾಗೆ ಇಲ್ಲಿ ಗುರುಕುಲ ಎಜುಕೇಶನ್ ಅಲ್ಲಿ ಅರ್ಜುನ 5 ವರ್ಷ ಮನೆಯಲ್ಲಿ ಇರ್ತಾನೆ, ಮತ್ತೆ ಕಾಡಿನಲ್ಲಿ 20 ವರ್ಷ ಇರ್ತಾನೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಅರ್ಜುನ ತುಂಬಾ ಸಮಯ ಕಾಡಿನಲ್ಲಿ ಇರ್ತಾನೆ. ಅದು ಕೂಡ ಇಲ್ಲಿ ಒಮ್ಮೆ ಗುರುಗಳು ಶಿಷ್ಯರನ್ನೆಲ್ಲ ಕರೆದು ಹೇಳ್ತಾರೆ, ನೀವು ಒಂದು ಆ ಮರದಲ್ಲಿ ಒಂದು ಹಕ್ಕಿ ಇದೆ, ಅದರ ಕಣ್ಣಿಗೆ ಬಾಣವನ್ನು ಹುಡ್ಬೇಕು ಅಂತೇಳಿ. ಅವಾಗ ಶಿಷ್ಯರನ್ನು ಕೇಳ್ತಾರೆ ಗುರುಗಳು, ದ್ರೋಣಾಚಾರ್ಯರು. ಶಿಷ್ಯರೆಲ್ಲ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಹೌದು ನಮಗೆ ಅಲ್ಲಿ ಮರ ಕಾಣಿಸ್ತಾ ಇದೆ, ಪಕ್ಷಿ ಕಾಣಿಸ್ತಾ ಇದೆ, ಒಂದು ಹಣ್ಣು ಕಾಣಿಸ್ತಾ ಇದೆ, ಎಲೆ ಕಾಣಿಸ್ತಾ ಇದೆ, ಈ ರೀತಿಯಾಗಿ ವಿವರಿಸ್ತಾರೆ. ಅರ್ಜುನನನ್ನು ಕೇಳಿದಾಗ ಅರ್ಜುನ ಹೇಳ್ತಾನೆ, ಗುರುವರ್ಯ ನನಗೆ ಅಕ್ಷಯ ವಿನಃ ಬೇರೇನು ಕಾಣೋದಿಲ್ಲ ಅಂತೇಳಿ. ಅಂದ್ರೆ ಅಷ್ಟು ಒಂದು ಚತುರನಾಗಿರ್ತಾನೆ, ಏಕಾಗ್ರತೆ ಇರುತ್ತೆ, ಆ ದೃಢ ನಿರ್ಧಾರ ಇರುತ್ತೆ, ದೃಢ ಮನಸ್ಕನಾಗಿರ್ತಾನೆ, ಅಷ್ಟು ಹಾಗಿರ್ತಾನೆ ಅರ್ಜುನ. ಮತ್ತು ದ್ರೌಪದಿಯ ಸ್ವಯಂವರದ ಸಮಯದಲ್ಲಿ ಕೂಡ ನೀವು ನೋಡ್ತೀರಿ ಯಾವ ರೀತಿಯಾಗಿ ಅವನು ಗೆಲ್ತಾನೆ ಅಂತ ಹೇಳಿ. ಹಾಗೆ ಇಲ್ಲಿ ವನವಾಸಕ್ಕೆ ಇದು ಕಾಡಿಗೆ ಹೋದಾಗ ಏನಾಗ್ತದೆ, ಅವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿರ್ತಾರೆ. ಇಲ್ಲಿ ಯುಧಿಷ್ಠಿರ ಮತ್ತೆ ದ್ರೌಪದಿ ಅವರಿಗೆ ಅತಿಥಿಗಳು ಬಂದಾಗ ಒಂದು ಹೇಗೆ ಅತಿಥಿಯ ಸತ್ಕಾರ ಮಾಡ್ಬೇಕು ಅಂತೇಳಿ ಆ ರೀತಿಯಾಗಿ ಒಂದು ಕೆಲಸ ಕೊಟ್ಟಿರ್ತಾರೆ. ಹಾಗೆ ಭೀಮನಿಗೆ ಕೂಡ ಒಂದು ಕೆಲಸ, ಹೀಗೆ ನಕುಲ ಸಹದೇವರಿಗೆ ಅಶ್ವಿನಿ ದೇವತೆಗಳನ್ನು ಭೇಟಿಯಾಗಿ ಒಂದು ಹಾಗೆ ಒಂದು ಏನ್ ಹೇಳ್ತಾರೆ, ಆಯುರ್ವೇದ ಮದ್ದುಗಳ ಬಗ್ಗೆ ತಿಳಿಸೋದಕ್ಕೆ, ಮೆಡಿಸಿನ್ ಬಗ್ಗೆ. ನಂತರ ಅರ್ಜುನನಿಗೆ ಹೇಳುವಂಥದ್ದು, ಶಿವನನ್ನು ಮೆಚ್ಚಿಸಿ ಅಂದ್ರೆ ಶಿವನ ಜೊತೆ ಹೋರಾಡಿ ಪಶುಪತಾಸ್ತ್ರವನ್ನು ಪಡೆದುಕೊಳ್ಬೇಕು ಅಂತೇಳಿ. ಇಲ್ಲಿ ಶಿವ ಏನ್ ಮಾಡ್ತಾನೆ, ಸುಮ್ಮನೆ ವರವನ್ನು ಕೊಡೋದಿಲ್ಲ. ಶಿವನ್ ಏನ್ ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿದಾಗ ಅರ್ಜುನ ಶಿವನನ್ನು ಸೋಲಿಸಿ, ಶಿವನನ್ನು ಮೆಚ್ಚಿಸಿ ಪಶುಪತಾಸ್ತ್ರವನ್ನು ಪಡೆದುಕೊಳ್ಳುವಂಥದ್ದು. ಈ ರೀತಿಯಾಗಿ ಅರ್ಜುನ ತುಂಬಾ ಪರಾಕ್ರಮಿಯಾಗಿರ್ತಾನೆ. ಹಾಗೂ ನಾರಾಯಣರಾಗಿ ಬರುವಂತದ್ದು, ನರ ಅಂತ ಹೇಳಿದ್ರೆ ಅರ್ಜುನ, ನಾರಾಯಣ ಅಂತ ಹೇಳಿದ್ರೆ ಕೃಷ್ಣ, ಈ ರೀತಿಯಾಗಿ ಕೂಡ ಬರ್ತಾನೆ. ಅಂದ್ರೆ ಯಾವಾಗ್ಲೂ ಕೃಷ್ಣನ ನಿತ್ಯ ಸಂಗಾತಿಯಾಗಿರ್ತಾನೆ, ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ.
ಇಂಥ ಅರ್ಜುನ ಹೇಳುವಂತದೇನು, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುರಿವ ಸುದುಷ್ಕರಂ. ಕೃಷ್ಣನೇ, ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ ಅಂತ ಪರಾಕ್ರಮಿ ಅರ್ಜುನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಕಷ್ಟ ಆಗುತ್ತೆ ಮನಸ್ಸನ್ನು ನಿಯಂತ್ರಿಸಲು. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ ಅಂತ ನೋಡೋಣ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಶ್ರೀಕೃಷ್ಣನು ಹೀಗೆ ಹೇಳಿದನು, ಮಹಾಬಾಹುವು ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಓಕೆ, ಇಲ್ಲಿ ಅಷ್ಟಾಂಗ ಯೋಗ ಯಾಕೆ ಕಷ್ಟ ಅಂತ ಸುಮಿತ್ರಮ್ಮ ಅವರು ಹಾಕಿದ್ದಾರೆ. ಕಲಿಯುಗದಲ್ಲಿ ಮನುಷ್ಯರ ಮನಸ್ಸು ಚಂಚಲತೆಯಿಂದ ಕೂಡಿರುತ್ತದೆ. ಭೌತಿಕವಾದ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ, ಭಗವಂತನಲ್ಲಿ ನಂಬಿಕೆ, ಶ್ರದ್ಧೆ ಇಲ್ಲ. ಆದುದರಿಂದ ಅಷ್ಟಾಂಗ ಯೋಗ ತುಂಬಾ ಕಷ್ಟ. ಓಕೆ, ವೆರಿ ಗುಡ್ ಮಾತಾಜಿ. ಸೊ ಇಲ್ಲಿ ಭಗವಂತ ಹೇಳುವಂತದ್ದು ಅರ್ಜುನನಿಗೆ, ಅಭ್ಯಾಸೇನ ತು ಕೌಂತೇಯ, ಅಭ್ಯಾಸದಿಂದ ಮತ್ತು ಯೋಗ್ಯವಾದ ವೈರಾಗ್ಯದಿಂದ ಮನಸ್ಸನ್ನು ನಿಗ್ರಹಿಸಬಹುದು ಅಂತ ಹೇಳಿ. ಹೇಗೆ ಅಂತ ಹೇಳಿದ್ರೆ, ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತದ್ದು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ಏನಾಗುತ್ತೆ, ಈ 16 ಮಂತ್ರಗಳು ಮನಸ್ಸನ್ನು ನಿಗ್ರಹದಲ್ಲಿ ಇಡುತ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಗೋಲೋಕೇರ ಪ್ರೇಮ ಧ್ವನಿ. ಇಲ್ಲಿ ಕೃಷ್ಣನಿಗೂ ಮತ್ತು ನಿಮಗೂ ನೇರವಾದ ಕನೆಕ್ಷನ್ ಇರುತ್ತೆ. ಹಾಗಾಗಿ ಮನಸ್ಸದು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ. ಮತ್ತೆ ಯುಗ ಧರ್ಮಕ್ಕೆ ಹರಿನಾಮ ಸಂಕೀರ್ತನೆ, ಕಲಿಯುಗದ ಧರ್ಮಕ್ಕೆ ಹರಿನಾಮ ಸಂಕೀರ್ತನೆ. ಈಗ ಸತ್ಯಯುಗದಲ್ಲಿ ಅದನ್ನ ನಾವು ಈಗ ಮುಂದೆ ನೋಡ್ತೇವೆ ಮುಂದಿನ ಶ್ಲೋಕಗಳಲ್ಲಿ. ಹಾಗಾಗಿ ಈ ಒಂದು ಹರಿನಾಮ ಸಂಕೀರ್ತನೆ ಹೇಳುವಂಥದ್ದು ಇದು ತುಂಬಾ ಪವರ್ಫುಲ್ ಮತ್ತೆ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು. ಈಗ ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರ ಆಗೋದು ಕಷ್ಟ. ಯಾಕಂದ್ರೆ ಮನಸ್ಸು ನಮ್ಮ ಶತ್ರು, ಮನಸ್ಸು ನಮ್ಮ ಮಿತ್ರ ಅಂತ ನಾವು ನೋಡಿದ್ವಿ. ಸೊ ಮನಸ್ಸನ್ನು ನಮ್ಮನ್ನು ಏನ್ ಮಾಡುತ್ತೆ, ಮನಸ್ಸು ನಮ್ಮ ಶತ್ರು ಆಗಿದೆ. ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿಕೊಂಡ್ರೆ ಮಾತ್ರ ನಮಗೆ ಮನಸ್ಸು ಮಿತ್ರ ಆಗುತ್ತೆ. ಇವಾಗ ಮನಸ್ಸು ಹೇಳಿದಾಗೆ ನಾವು ಕೇಳ್ತಾ ಇರ್ತೀವಿ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ನಮ್ಮ ಕೈಯಲ್ಲಿದೆ. ಮನಸ್ಸನ್ನು ಶತ್ರು ಕೂಡ ಮಾಡ್ಬೋದು, ಮಿತ್ರ ಕೂಡ ಮಾಡ್ಬೋದು. ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಸ್ನೇಹಿತ ಆಗುತ್ತೆ, ಇಂದ್ರಿಯ ಸುಖ ಮಾಡಿದ್ರೆ ಶತ್ರು ಆಗುತ್ತೆ. ಇಲ್ಲಿ ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧು ಆಗ್ತದೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಮನಸ್ಸು ಹೇಳಿದಾಗೆ ನಾವು ಕೇಳಬಾರ್ದು. ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ನಮ್ಗೆ ಮನಸ್ಸು ಹೇಳಿದಾಗ ನಾವು ಕೇಳಲ್ಲ, ಕೃಷ್ಣನ ಆಜ್ಞೆ ಅನುಸಾರವಾಗಿ ನಡೆದುಕೊಳ್ಬಹುದು ಸಾಧ್ಯ. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಭಕ್ತರ ಸಂಘ ಮಾಡ್ಬೇಕು. ಭಕ್ತರ ಸಂಘದಲ್ಲಿದ್ದಾಗ ನಮಗೆ ಭಕ್ತರು ತಿಳಿಸ್ತಾರೆ ಯಾವ ರೀತಿಯಾಗಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ಬೇಕು ಅಂತೇಳಿ. ಅವಾಗ ನಮಗೆ ಹೃದಯದಲ್ಲಿ ಪರಮಾತ್ಮ ಆಕ್ಟಿವ್ ಆಗ್ತಾನೆ. ಪರಮಾತ್ಮ ನಮಗೆ ಗೈಡ್ ಮಾಡ್ತಾನೆ. ನೋಡು, ನಿನ್ಗೆ ಮಾಡು, ಇದು ಸರಿ, ಇದು ಹೀಗೆ ಮಾಡ್ಬೇಡ, ಇದು ಸರಿ ಇಲ್ಲ ಅಂತ ಈ ರೀತಿಯಾಗಿ ಗೈಡ್ ಮಾಡ್ತಾನೆ. ಪರಮಾತ್ಮ ಗೈಡ್ ಮಾಡೋದ್ರಿಂದ ಏನಾಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ. ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ರಿಯಲೈಸೇಷನ್. ಇದ್ರ ಬಗ್ಗೆ ನಾವು ನೋಡೋಣ. ಈಗ ಸಾಕ್ಷಾತ್ಕಾರ ಅಂದ್ರೆ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಮೊದಲಿಗೆ ನಾವು ಶಾಸ್ತ್ರವನ್ನು ಓದ್ಬೇಕು, ನಂತರ ಗುರುವಿನ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ಬೇಕು, ನಂತರ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಸಾಕ್ಷಾತ್ಕಾರ ಅಂತ ಹೇಳಿದ್ರೆ, ಈಗ ಸಂಬಂಧ, ಅಭಿಧೇಯ, ಪ್ರಯೋಜನ. ಸಂಬಂಧ ಅಂತ ಹೇಳಿದ್ರೆ, ನಾನು ಈ ದೇಹವಲ್ಲ, ನಾನು ಆತ್ಮ, ನನಗೆ ಮತ್ತು ಭಗವಂತನಿಗೆ ಏನು ಕನೆಕ್ಷನ್, ಪ್ರಕೃತಿ ಅಂದ್ರೆ ಏನು, ಇದನ್ನ ನಾವು ತಿಳಿಯುವಂಥದ್ದು.
ಅಭಿಧೇಯ ಅಂತ ಹೇಳಿದ್ರೆ ಆ ಸಂಬಂಧವನ್ನು ಗಟ್ಟಿ ಮಾಡುವಂಥದ್ದು. ಜಪ ಮಾಡೋದು, ಕೀರ್ತನೆ ಮಾಡೋದು, ಓದುವಂಥದ್ದು, ಕ್ಲಾಸನ್ನು ಕೇಳುವಂಥದ್ದು. ಭಾಗವತಂ ಕ್ಲಾಸ್ ಇರುತ್ತೆ, ಭಗವದ್ಗೀತೆ ಕ್ಲಾಸು, ಭಾಗವತಂ ಕ್ಲಾಸ್ ಇದನ್ನೆಲ್ಲ ಅಟೆಂಡ್ ಮಾಡುವಂಥದ್ದು. ಹಾಗೆ ಭಾಗವತಂ ಭಗವದ್ಗೀತೆ ಪುಸ್ತಕ ಓದುವಂಥದ್ದು. ಇದಕ್ಕೆ ಅಭಿಧೇಯ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ? ಪ್ರಯೋಜನ ಅಂತ ಹೇಳಿದ್ರೆ ನಮ್ಗೆ ಕೃಷ್ಣ ಪ್ರೇಮ ಸಿಗುವಂಥದ್ದು. ಹಾಗಾಗಿ ಅಭಿಧೇಯ ನಮ್ಮದು ಒಳ್ಳೆದಿದ್ರೆ ನಾವು ಎಷ್ಟು ಒಂದು ಭಗವಂತನಿಗೆ ಶರಣ ಆಗ್ತೇವೆ, ಅದರ ಮೇಲೆ ನಮಗೆ ಭಗವಂತನ ಅನುಗ್ರಹ ಸಿಗುವಂಥದ್ದು. ಇದಕ್ಕೆ ಹೇಳುವಂಥದ್ದು ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಸಾಧನ ಸಂಘ ಸೇವೆಯಿಂದ ಬರುವಂಥದ್ದು. ಈಗ ಒಳ್ಳೆ ಸಾಧನೆ ಮಾಡುವಂಥದ್ದು. ಒಳ್ಳೆ ಸಾಧನೆ ಅಂತ ಹೇಳಿದ್ರೆ ಈಗಾಗ್ಲೇ ಹೇಳಿದಾಗೆ ಜಪ ಮಾಡುವಂಥದ್ದು, ಕ್ಲಾಸ್ ಕೇಳೋದು, ಓದೋದು, ಇದೆಲ್ಲವೂ ಕೂಡ. ಮತ್ತೆ ನಾವು ಬೆಳಿಗ್ಗೆ ಮಂಗಳಾರತಿ ಅಟೆಂಡ್ ಮಾಡುವಂಥದ್ದು, ಮತ್ತೆ ಭಕ್ತರ ಸಂಘ ಮಾಡ್ಬೇಕು, ಸೇವೆ ಮಾಡ್ಬೇಕು. ಈಗ ಭಕ್ತರ ಸಂಘ ಮಾಡೋದು ಅಂತ ಹೇಳಿದ್ರೆ ಈಗ ಪ್ರತಿ ಆದಿತ್ಯವಾರ ಟೆಂಪಲ್ಗೆ ಭೇಟಿ ಕೊಡುವಂಥದ್ದು, ಅಲ್ಲಿ ಭಕ್ತರ ಜೊತೆ ಕೀರ್ತನೆ ಮಾಡುವಂಥದ್ದು, ಪ್ರಸಾದವನ್ನ ಸೇವಿಸುವಂಥದ್ದು. ಇದನ್ನು ಮಾಡ್ತಾ ಏನಾಗುತ್ತೆ? ನಮಗೆ ಸಾಕ್ಷಾತ್ಕಾರ ಕೊಡ್ತಾನೆ ಭಗವಂತ. ಅಂದ್ರೆ ಕೃಷ್ಣನ ಮಾರ್ಗದರ್ಶನದಲ್ಲಿ ನಾವು ನಡಿಲಿಕ್ಕೆ ಸಾಧ್ಯ ಆಗ್ತದೆ. असंयातात्मना योगो दुष्प्राप इति मे मतिः वश्यात्मना तु यतता शक्यो अवाप्तुम् उपायतः. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವೂ ಕಷ್ಟ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳಲ್ಲಿ ಪ್ರಯತ್ನಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ಎಸ್, ಝೂಮ್ ಯೂಸರ್ ಅಂತ ಹೆಸರು ಹಾಕಿದ್ದೀರಾ, ನಿಮ್ಮ ಹೆಸರು ಹಾಕೊಂಡ್ ಬನ್ನಿ. ಹರೇ ಕೃಷ್ಣ ಮೀನಿಂಗ್ ಅಂದ್ರೆ ಹರೇ ಮೀನ್ಸ್ ರಾಧಾ ಅಂಡ್ ಕೃಷ್ಣ, ಹರೇ ರಾಮ, ಹರೇ ಮೀನ್ಸ್ ಸೀತಾ ಅಂಡ್ ರಾಮ. ಎಸ್, ಕರೆಕ್ಟ್ ಆಗಿದೆ. ಹರೇ ಕೃಷ್ಣ ಮಂತ್ರದ ಮೀನಿಂಗ್ ಹೇಳಿ ಮೇಘನ ಅವ್ರು ಕೇಳ್ತಾ ಇದ್ದಾರೆ. ಎಸ್, ಹರೇ ಕೃಷ್ಣ ಮಂತ್ರದ ಮೀನಿಂಗ್ ಅಂತ ಹೇಳಿದ್ರೆ, ಓ ರಾಧಾರಾಣಿ, ಇದು ಶ್ರೀಕೃಷ್ಣನ ದಿವ್ಯ ಶಕ್ತಿ, ಓ ಸರ್ವಾಕರ್ಷಕ ಶ್ರೀಕೃಷ್ಣ, ದಯವಿಟ್ಟು ನಿನ್ನ ಭಕ್ತಿ ಸೇವೆಯಲ್ಲಿ ನನ್ನನ್ನು ತೊಡಗಿಸು. ನಿಮಗೆ ಭಕ್ತಿ ಸೇವೆ ಕೊಡು ಅಂತ ಹೇಳಿ ನಾವು ಪ್ರಾರ್ಥಿಸುವಂಥದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಅಂತ ಹೇಳಿದ್ರೆ ರಾಧಾರಾಣಿ ಅಂತ ಹೇಳಿ ಇಲ್ಲಿ ನಾವು ತಿಳಿಯುವಂಥದ್ದು. ಮತ್ತು ಹರೇ ರಾಮ ಅಲ್ಲಿ ಸೀತಾ ರಾಮ ಆ ರೀತಿಯಾಗಿ ಬರುವಂಥದ್ದು. ಸೊ ಇಲ್ಲಿ ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಯಾರು ಐಹಿಕ ಕೆಲಸಗಳಿಂದ ಮನಸ್ಸನ್ನು ದೂರ ಮಾಡಲು ಸರಿಯಾದ ರೀತಿಯನ್ನು ಅನುಸರಿಸೋದಿಲ್ಲವೋ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಯಶಸ್ವಿಯಾಗಲಾರ ಅಂತ ದೇವೋತ್ತಮ ಪರಮಪುರುಷನು ಹೇಳ್ತಾನೆ. ಮನಸ್ಸನ್ನು ಐಹಿಕ ಸುಖದಲ್ಲಿ ತೊಡಗಿಸಿ ಯೋಗಾಭ್ಯಾಸ ಮಾಡಲು ಪ್ರಯತ್ನಿಸಿದ್ರೆ ಏನಾಗುತ್ತೆ? ಬೆಂಕಿಯ ಮೇಲೆ ನೀರನ್ನು ಸುರಿದಾಗೆ ಆಗುತ್ತೆ. ಈಗ ನಾವು ಇಂದ್ರಿಯ ಸುಖ ಮಾಡೋದು, ಜಪ ಮಾಡುವಂಥದ್ದು, ಇದರಿಂದ ಏನಾಗುತ್ತೆ? ಅದು ಎರಡು ಒಟ್ಟೊಟ್ಟಿಗೆ ಹೋಗೋದಿಲ್ಲ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ವಿಶೇಷ ಪ್ರಯತ್ನವಿಲ್ಲದೆ ಯೋಗಾಭ್ಯಾಸದ ಪ್ರಯೋಜನವನ್ನು ಪಡೆದುಕೊಳ್ತಾನೆ. ಆದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಯೋಗಾಭ್ಯಾಸಿಯು ಯಶಸ್ವಿಯಾಗಲಾರ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಭಗವಂತನ ಸೇವೆಯನ್ನು ಮಾಡುತ್ತಾ ಹೋದ್ರೆ ನಮಗೇನಾಗ್ತದೆ? ನಾವು ಯಶಸ್ವಿ ಆಗ್ತೇವೆ. ಆದ್ರೆ ಯಾರು ಕೃಷ್ಣ ಪ್ರಜ್ಞೆ ಇಲ್ಲದೆ ಹಾಗಾಗಿ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು, ಈಗ ಕೃಷ್ಣ ಪ್ರಜ್ಞೆ ಇಲ್ಲದೆ ಯಾವುದೇ ಯೋಗಾಭ್ಯಾಸ ಮಾಡಿದ್ರೆ ಅವರು ಅದ್ರಲ್ಲಿ ಸಕ್ಸಸ್ ಆಗೋದಿಲ್ಲ, ಅವರು ಅದರಲ್ಲಿ ವಿಫಲರಾಗ್ತಾರೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ನಾವು ಯಾವುದೇ ಒಂದು ಇದರಲ್ಲಿ ಹೆಚ್ಚು ಪ್ರಯತ್ನ ಏನು ಬೇಡ, ಇದರಲ್ಲಿ ಜಸ್ಟ್ ನಾವು ಜಪ ಮಾಡ್ತಾ ಇದ್ರೆ ಆಯ್ತು. ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಇಷ್ಟನ್ನು ಮಾಡಿದ್ರೆ ನಮಗೆ ಭಗವಂತ ಆಧ್ಯಾತ್ಮಿಕದಲ್ಲಿ ಮುಂದುವರಿಯಲು ಸಹಾಯ ಮಾಡ್ತಾನೆ.
ಓಕೆ. ವಿಫಲ ಯೋಗಿಯ ಗಮ್ಯಸ್ಥಾನ ಯಾವುದು? ಉತ್ತರವನ್ನು ನೀವು ಚಾಟ್ ನಲ್ಲಿ ಸಹ ಹೇಳ್ಬಹುದು. ವಿಫಲ ಯೋಗಿ ಅಂತ ಹೇಳಿದ್ರೆ, ಈಗ ನೀವು ಒಂದಷ್ಟು ಸಮಯಗಳ ಕಾಲ ಭಕ್ತಿ ಸೇವೆಯಲ್ಲಿ ಇರ್ತೀರಾ, ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೀರಾ. ನಂತರ ಯಾವ್ದಾದ್ರು ಕಾರಣದಿಂದ ಅದು ಅಲ್ಲಿಗೆ ಮಧ್ಯದಲ್ಲಿ ಸ್ಟಾಪ್ ಆದ್ರೆ ಮುಂದೆ ಏನು, ಅವರ ಗಮ್ಯಸ್ಥಾನ ಏನು ಅಂತ ಹೇಳಿ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೀತೋ ಯೋಗಾತ್ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಅರ್ಜುನನು ಹೀಗೆಂದನು, ಕೃಷ್ಣನೇ, ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಆತ್ಮ ಸಾಕ್ಷಾತ್ಕಾರದ ಸಾಧನೆಯನ್ನು ಸ್ವೀಕರಿಸಿ ಅನಂತರ ಪ್ರಾಪಂಚಿಕ ಮನೋಧರ್ಮದಿಂದ ಪ್ರಯತ್ನವನ್ನು ನಿಲ್ಲಿಸಿ ಯೋಗ ಸಂಸಿದ್ಧಿಯನ್ನು ಪಡೆಯದಿರುವ ಮನುಷ್ಯನ ಗತಿ ಏನು? ಸೊ ಇಲ್ಲಿ ಜೀವಿಯ ಸಹಜ ಸ್ವರೂಪ ಏನಾಗಿರ್ತದೆ? ಭಗವಂತನೊಡನೆ ಅವನ ಸಂಬಂಧ ಮತ್ತು ಕಳೆದು ಹೋದ ಕೊಂಡಿಯನ್ನು ಮತ್ತೆ ಪಡೆದುಕೊಂಡು ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಹಂತವನ್ನು ಸಾಧಿಸಲು ಅಗತ್ಯವಾದ ಕರ್ಮಗಳು ಇದನ್ನು ಅವನು ತಿಳಿಬೇಕು. ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವುದಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಯಾಶಕ್ತಿಯೊಡನೆ ಯುದ್ಧ ಪ್ರಾರಂಭಿಸಿದಂತೆ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ನಾವು ಭಗವಂತನ ಸೇವೆ ಮಾಡ್ತಾ ಇದ್ರೆ ನಮಗೆ ಮಾಯೆ ನಮ್ಮನ್ನು ಏನು ಮಾಡೋದಿಲ್ಲ. ಇಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಕೂಡ ನಾವು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಮಾಯೆ ಏನ್ ಮಾಡ್ತಾ ಇರ್ತಾಳೆ, ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇರ್ತಾಳೆ. ಹಾಗಾಗಿ ಇಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವುದೆಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಯಾಶಕ್ತಿಯೊಡನೆ ಯುದ್ಧ ಪ್ರಾರಂಭಿಸಿದಂತೆ. ಈಗ ಉದಾಹರಣೆಗೆ ನಾವು ಬೆಳಿಗ್ಗೆ 4:15ಗೆ ಟೆಂಪಲ್ ಅಲ್ಲಿ ಮಂಗಳಾರತಿ ಅಟೆಂಡ್ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಅದಕ್ಕಾಗಿ ನಾವು ರಾತ್ರಿ ಸ್ವಲ್ಪ ಬೇಗ ಮಲಗ್ಬೇಕು. ಲೇಟ್ ಆಗಿ ಮಲಗಿ 4:15ಗೆ ಎದ್ದು ಮಂಗಳಾರತಿ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ 4:15ಗೆ ಹೇಳ್ಬೇಕು ಅಂತ ಇರುತ್ತೆ, ಆದ್ರೆ ನಮಗೆ ಇನ್ನು ಸ್ವಲ್ಪ ಮಲಗುವ, ಇವತ್ತು ಮಂಗಳಾರತಿ ನೋಡೋದ್ ಬೇಡ, ನಾಳೆ ನೋಡುವ, ಈ ರೀತಿಯಾಗಿ ಆಗ್ತದೆ. ಇದು ಮಾಯೆಯ ಪ್ರಭಾವ. ಹಾಗಾಗಿ ನಾವು ಎಚ್ಚರದಿಂದ ಇರ್ಬೇಕು. ಇಲ್ಲ, ನಾನು ಇವತ್ತು ನೋಡಿಯೇ ನೋಡ್ತೇನೆ ಮಂಗಳಾರತಿ, ಈ ರೀತಿಯಾದ ಒಂದು ದೃಢ ನಿರ್ಧಾರ ಇರಬೇಕು. ಸೊ ಆಧ್ಯಾತ್ಮಿಕ ಮಾರ್ಗದಿಂದ ಬೇರೆ ಆದ್ರೆ ಪರಿಣಾಮ ಏನು ಎಂದು ಅರ್ಜುನನು ಕೇಳ್ತಾನೆ. ಒಂದು ರೀತಿ ಒಂದಷ್ಟು ವರ್ಷಗಳ ಕಾಲ ಭಕ್ತಿ ಸೇವೆಯನ್ನು ಮಾಡ್ತಾರೆ, ಮಧ್ಯದಲ್ಲಿ ನಿಲ್ಲಿಸಿ ಬಿಡ್ತಾರೆ. ಅವರ ಗಮ್ಯಸ್ಥಾನ ಏನು ಅಂತ ಹೇಳಿ ಇಲ್ಲಿ ನೋಡುದಾದ್ರೆ, ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನುಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ಅಭಿಜಾಯತೆ. ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು. ಸೊ ಇಲ್ಲಿ ಒಂದಷ್ಟು ವರ್ಷಗಳ ಕಾಲ ಭಕ್ತಿ ಸೇವೆ ಮಾಡಿ ಅವರು ಮಧ್ಯದಲ್ಲಿ ನಿಲ್ಲಿಸಿ ಬಿಟ್ರೆ ಏನಾಗುತ್ತೆ, ಅವರು ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸ್ತಾರೆ, ಅಂದ್ರೆ ಬ್ರಾಹ್ಮಣ ಕುಟುಂಬದಲ್ಲಿ, ವೈಶ್ಯ ಕುಟುಂಬದಲ್ಲಿ, ಈ ರೀತಿಯಾಗಿ. ಈಗ ವೈಶ್ಯ ಅವರು ಅಂದ್ರೆ ಕೃಷಿ ಗೋರಕ್ಷಕ ರಕ್ಷಣೆ ಮಾಡ್ತಾ ಇರ್ತಾರೆ. ಸೊ ಆ ರೀತಿಯಾಗಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಅವ್ರಿಗೆ ಏನಾಗ್ತದೆ, ಆಧ್ಯಾತ್ಮಿಕದಲ್ಲಿ ಮುಂದುವರಿಯಲು ಸಹಾಯ ಆಗ್ತದೆ. ಈ ರೀತಿಯಾದ ಅನುಕೂಲ ಮಾಡಿಕೊಡ್ತಾನೆ ಭಗವಂತ. ಅಥವಾ ಯೋಗಿನಾಮೇವ ಕುಲೆ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮಾಯ ದೀದೃಶಂ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭತರವಾದದ್ದು. ಈಗ ದೀರ್ಘಕಾಲ ಅವರು ತುಂಬಾ ವರ್ಷಗಳ ಕಾಲ ಭಕ್ತಿ ಸೇವೆ ಮಾಡಿ ಮಧ್ಯದಲ್ಲಿ ನಿಲ್ಲಿಸಿದ್ರೆ ಏನಾಗುತ್ತೆ, ಅವರು ಆ ಒಂದು ವೈಷ್ಣವ ಫ್ಯಾಮಿಲಿಯಲ್ಲಿ ಅವ್ರ ಜನ್ಮವನ್ನು ಪಡೆದು ಆ ಒಂದು ಭಕ್ತಿ ಸೇವೆಯನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುತ್ತೆ. ಅವರಿಗೆ ಭಕ್ತಿಯನ್ನು ಆಧ್ಯಾತ್ಮಿಕದಲ್ಲಿ ಮುಂದುವರಿಯಲು ಸಾಧ್ಯ ಆಗ್ತದೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಾ ತಮೋ ಮತಃ. ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ ಅವನೇ ಎಲ್ಲಾ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಇಲ್ಲಿ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಪ್ರೀತಿ ಮತ್ತು ಶ್ರದ್ಧೆಗಳಿಂದ ಕೂಡಿದ ಸೇವೆಯ ಬಗ್ಗೆ ಹೇಳಲಾಗಿದೆ.
ಪ್ರತಿಯೊಂದು ಜೀವಿಯು ಭಗವಂತನ ವಿಭಿನ್ನ ಅಂಶ. ಜೀವಿಯ ಸ್ವರೂಪ ಭಗವಂತನ ಸೇವೆ ಮಾಡೋದು. ಅವ ಜಾನಂತಿ ಮಾಮೂಢ ಮಾನುಷಿ ತನಮಾಶಿತ ಅಂತ ಹೇಳಿದ್ರೆ, ಮೂರ್ಖರು ಮತ್ತು ದುಷ್ಟರು ಭಗವಂತನನ್ನು ನಿಂದಿಸ್ತಾರೆ. ಆದ್ರೆ ಭಕ್ತರಿಗೆ ಯಾವಾಗ್ಲೂ ಭಕ್ತರು ಭಗವಂತನ ಬಗ್ಗೆಯೇ ಚಿಂತಿಸ್ತಾ ಇರ್ತಾರೆ. ಇಲ್ಲಿ ನಾರದ ಮಹರ್ಷಿಗಳ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅಂದ್ರೆ ನಾರದ ಮಹರ್ಷಿಗಳು ಸದಾ ಭಗವಂತನ ಒಂದು ಸ್ಮರಣೆಯಲ್ಲಿಯೇ ಇರುವಂತದ್ದು, ಸಂಕೀರ್ತನೆಯನ್ನು ಮಾಡ್ತಾ ಇರುವಂತದ್ದು, ಕರ್ಮ ಮಾಡ್ತಾ ಇರ್ತಾರೆ ಅವರು. ಎಲ್ಲಾ ಇತರ ಯೋಗಗಳು ಭಕ್ತಿ ಯೋಗದ ಗುರಿಯತ್ತ ಸಾಗಿಸುತ್ತದೆ. ಈಗ ಏನು ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ ಇದೆ, ಇದೆಲ್ಲವೂ ಕೂಡ ಮೆಟ್ಟಿಲಿದ್ದಾಗೆ. ಭಕ್ತಿ ಯೋಗ ಹೇಳುವಂಥದ್ದು ಲಿಫ್ಟ್ ಇದ್ದಾಗೆ. ಮೆಟ್ಟಿಲಲ್ಲಿ ಹೋಗೋದು ಅಂತ ಹೇಳಿದ್ರೆ ಅದು ತುಂಬಾ ಸಮಯ ತಗೊಳ್ತದೆ. ಲಿಫ್ಟ್ ಅಲ್ಲಿ ಅಂತ ಹೇಳಿದ್ರೆ ಅದು ಬಹಳ ಸುಲಭದಲ್ಲಿ ನಾವು ರೀಚ್ ಆಗ್ಬೋದು. ಈಗ ನಮಗೆ ಯೋಗ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯ್ತು. ಆಧ್ಯಾತ್ಮಿಕ ಅಭ್ಯಾಸ. ವಿವಿಧ ಯುಗಗಳಿಗೆ ವಿವಿಧ ಯೋಗಾಭ್ಯಾಸಗಳು. ಕೃತೆ ಯಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೋ ಮಖೈ ದ್ವಾಪರೆ ಪರಿಚರ್ಯಾಯಾಂ ಕಲೋ ತದ್ದರಿ ಕೀರ್ತನಾತ್. ಇದು ಶ್ರೀಮದ್ ಭಾಗವತಮಿನ 12ನೇ ಸ್ಕಂದದ 3ನೇ ಅಧ್ಯಾಯದ 52ನೇ ಶ್ಲೋಕದಲ್ಲಿ ಹೇಳುವಂಥದ್ದು, ಸತ್ಯಯುಗದಲ್ಲಿ ವಿಷ್ಣುವಿನ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞಗಳ ಆಚರಣೆ, ದ್ವಾಪರ ಯುಗದಲ್ಲಿ ಪ್ರಭುವಿನ ಪಾದಕಮಲಗಳ ಸೇವೆ, ಇವುಗಳಿಂದ ಯಾವ ಫಲಗಳನ್ನು ಪಡೆಯಬಹುದೋ ಅವನ್ನೇ ಕಲಿಯುಗದಲ್ಲಿ ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ಪಡೆಯಬಹುದು. ಹಾಗಾಗಿ ಸತ್ಯಯುಗಕ್ಕೆ ಧ್ಯಾನ ಮಾಡ್ತಾ ಇದ್ರು, ತ್ರೇತಾಯುಗದಲ್ಲಿ ದುಬಾರಿ ಯಜ್ಞ ಮಾಡ್ತಾ ಇದ್ರು, ದ್ವಾಪರ ಯುಗದಲ್ಲಿ ವಿಸ್ತಾರವಾದ ದೇವಾಲಯದ ಪೂಜೆ ಮಾಡ್ತಾ ಇದ್ರು. ಧ್ಯಾನ ಮಾಡ್ತಾ ಇದ್ರು ಅಂದ್ರೆ ಸತ್ಯಯುಗದಲ್ಲಿ 1,00,000 ವರ್ಷದಷ್ಟು ಜೀವಿತಾವಧಿ ಇತ್ತು, ಅಷ್ಟೇ ಕಾಡುಗಳಿದ್ವು. ಹಾಗಾಗಿ ಸಾವಿರಾರು ವರ್ಷಗಳ ಗಟ್ಟಲೆ ಅವರು ಧ್ಯಾನ ಮಾಡಿ ಭಗವಂತನ ಸಾಕ್ಷಾತ್ಕಾರ ಆಗ್ತಾ ಇತ್ತು. ಹಾಗೆ ತ್ರೇತಾಯುಗದಲ್ಲಿ ದುಬಾರಿ ಯಜ್ಞಗಳ ಆಚರಣೆ ಅಂತ ಹೇಳಿದ್ರೆ ಆ ಮಂತ್ರ ಪಠಣ ಮಾಡೋದಕ್ಕೆ ಆ ಮಂತ್ರದಿಂದಲೇ ಬೆಂಕಿ ಬರೆಸ್ತಾ ಇದ್ರು, ಅಷ್ಟು ಪವರ್ಫುಲ್ ಆಗಿತ್ತು. ಮತ್ತೆ ಆ ಒಂದು ಯಜ್ಞಕ್ಕೆ ನಾವು ಹಾಕ್ತಾ ಇದ್ರು ಪ್ಯೂರ್ ಹಸುವಿನ ತುಪ್ಪವನ್ನೇ ಹಾಕ್ತಾ ಇದ್ರು. ಅದು ಕೂಡ ಕಲಿಯುಗದಲ್ಲಿ ತುಂಬಾ ಕಷ್ಟ. ಇನ್ನು ದ್ವಾಪರ ಯುಗದಲ್ಲಿ ಪ್ರತಿ ಅರ್ಧ ಗಂಟೆಗೊಮ್ಮೆ ಪೂಜೆ ಮಾಡ್ತಾ ಇದ್ರು, ದೇವಾಲಯಗಳಲ್ಲಿ ನೈವೇದ್ಯ ಮಾಡ್ತಾ ಇದ್ರು, ಸಾವಿರಾರು ಜನ ಪೂಜೆಗೆ ನಿರತರಾಗಿದ್ರು. ಅದು ಕೂಡ ಕಲಿಯುಗದಲ್ಲಿ ತುಂಬಾ ಕಷ್ಟ. ಸೊ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ 500 ವರ್ಷಗಳ ಹಿಂದೆ ಬಂದು ನಮಗೆ ಕಲಿಯುಗದ ಜನರು ಮಂದಮತಿಗಳು ಅಂತ ಹೇಳಿ ನಮ್ಗೆ ಏನ್ ಕೊಟ್ರು, ಅವರು ಹರೇ ಕೃಷ್ಣ ಜಪವನ್ನು ಜಪಿಸಿ ಅಂತ ಹೇಳಿದ್ರು, ಸಂಕೀರ್ತನ ಯಜ್ಞವನ್ನು ಕೊಟ್ರು ಅಂತ ಹೇಳಿದ್ರೆ ಅವರು ನಮಗೆ ಸುಲಭದ ದಾರಿಯನ್ನು ಕೊಟ್ರು. ಯಾಕಂತ ಹೇಳಿದ್ರೆ ಕಲಿಯುಗದ ಈಗ ಇಲ್ಲಿ ನೋಡ್ಬೋದು ನೀವು, ಸತ್ಯಯುಗದಲ್ಲಿ 1,00,000 ವರ್ಷ ಅಷ್ಟು ಜೀವಿತಾವಧಿ ಇದ್ರೆ, ತ್ರೇತಾಯುಗದಲ್ಲಿ 10,000 ವರ್ಷ ಜೀವಿತಾವಧಿ ಇದ್ರೆ, ದ್ವಾಪರ ಯುಗದಲ್ಲಿ 1,000 ವರ್ಷ, ಕಲಿಯುಗದಲ್ಲಿ 100 ವರ್ಷ. ಅದರಲ್ಲೂ ಕೂಡ ಇವಾಗ ಕಡಿಮೆ ಆಗ್ತಾ ಬಂತು. ಇಷ್ಟು ಕಡಿಮೆ ಸಮಯದಲ್ಲಿ ನಾವು ಏನ್ ಮಾಡ್ಬೋದು? ಭಗವಂತನ ನಾಮ ಸ್ಮರಣೆ ಮಾಡುವಂಥದ್ದು. ಇದು ಧರ್ಮ ಗ್ರಂಥದಲ್ಲಿ ಕೂಡ ಉಲ್ಲೇಖವಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲಾ ವೈದಿಕ ಸಾಹಿತ್ಯವನ್ನು ಶೋಧಿಸಿದ ನಂತರ ಈ ಯುಗಕ್ಕೆ ಹರೇ ಕೃಷ್ಣ ಜಪಕ್ಕಿಂತ ಹೆಚ್ಚು ಭವ್ಯವಾದ ಧರ್ಮದ ವಿಧಾನವನ್ನು ಕಂಡು ಹಿಡಿಯಲಾಗುವುದಿಲ್ಲ. ಅದೇ ಹೆಚ್ಚು ಪರಿಣಾಮಕಾರಿಯಾಗಿರುವಂಥದ್ದು ಜಪ ಮಾಡುವಂಥದ್ದು. ಹಾಗೆ ನಾರಾಯಣ ಸಂಹಿತದಲ್ಲಿ ಕೂಡ ಹೇಳ್ತಾರೆ, ಕಲಿಯುಗದಲ್ಲಿ ಜನರಿಗೆ ಕೇವಲ ಪರಮೇಶ್ವರನ ಪವಿತ್ರ ನಾಮದ ಜಪವನ್ನು ಮಾಡಬೇಕು. ಇದು ಚೈತನ್ಯ ಚರಿತಾಮೃತದಲ್ಲಿ ಬರುವಂಥದ್ದು. ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಈಗ ವೇದವ್ಯಾಸರು ಒಂದು ಸಲ ಹೇಳಿದ್ರೆ ಅದು ವೇದವಾಕ್ಯ ಅಂತ ಹೇಳ್ತಾರೆ. ಇದರಲ್ಲಿ ಇಲ್ಲಿ 3 ಸಲ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗೆ ಇತಿ ಷೋಡಶಕಂ ನಾಮ್ನಾಂ ಕಲಿಕಲ್ಮಶ ನಾಶನಂ ನಾಥ ಪರತರೋಪಾಯಾಹ ಸರ್ವ ವೇದೇಶು ದೃಶ್ಯತೆ.
ದೋಷಗಳಿಂದ ತುಂಬಿ ಹೋದ ಕಡಲಿನಂತಿರುವ ಈ ಕಲಿಯುಗದಲ್ಲಿ ಒಂದು ವರವಿದೆ. ಅದೇನು? ಹರೇ ಕೃಷ್ಣ ಮಂತ್ರವನ್ನು ಜಪಿಸುವಷ್ಟರಿಂದಲೇ ವ್ಯಕ್ತಿಯು ಮುಕ್ತಿ ಪಡೆಯಬಹುದು. ಇದನ್ನು ಶ್ರೀಮದ್ ಭಾಗವತಂನಲ್ಲಿ ತಿಳಿಸಲಾಗ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿಯಾಗಿ ನೀವು ಜಪಮಾಲೆಯನ್ನು ಹಿಡಿದುಕೊಂಡು ಜಪಿಸುವಂಥದ್ದು. ಸಂಕೀರ್ತನೆ ಮಾಡುವಂಥದ್ದು. ಜಪ ಅಂತ ಹೇಳಿದ್ರೆ ಒಬ್ಬರೇ ಮಾಡುವಂಥದ್ದು. ಸಂಕೀರ್ತನೆ ಅಂತ ಹೇಳಿದ್ರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಅದು ರಾಗವಾಗಿ ಹೇಳುವಂಥದ್ದು. ಒಬ್ಬರು ಹೇಳುವಂಥದ್ದು, ಉಳಿದವರು ರಿಪೀಟ್ ಮಾಡುವಂಥದ್ದು. ಇದರಿಂದ ಏನಾಗ್ತದೆ, ಅಲ್ಲಿ ಅಷ್ಟು ಜನರಲ್ಲಿ ಒಬ್ಬರಲ್ಲಿ ಹೆಚ್ಚು ಭಕ್ತಿ ಇದ್ರೆ ಅದೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಸಿಗುವಂಥದ್ದು. ಈ ರೀತಿಯಾದ ಎಲ್ಲ ನಡೆಯುತ್ತೆ. ಶಾಸ್ತ್ರ ಸಂದರ್ಭ ಜಪಕ್ಕಾಗಿ ಪ್ರಭುವಿನ ಪವಿತ್ರ ನಾಮ. ಯಜ್ಞಾನಾಂ ಜಪಯಜ್ಞಾಸ್ಮಿ. ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ, ಸಮಸ್ತ ಯಜ್ಞಗಳು ಪವಿತ್ರವಾದದ್ದು ನಾಮ ಸಂಕೀರ್ತನೆ ಜಪ. ಎಲ್ಲಾ ಯಜ್ಞಗಳಲ್ಲಿ ಶ್ರೇಷ್ಠವಾದಂಥದ್ದು ಜಪಯಜ್ಞ. ಮಂತ್ರವನ್ನು ಜಪಿಸಲು ಹೀಗೆ ಮಾಡಿ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸುವ ಮೊದಲು ಪಂಚತತ್ವ ಮಂತ್ರವನ್ನು ಜಪಿಸಬೇಕು. 5 ಗುರುಗಳಿಗೆ ವಂದನೆಯನ್ನು ಸಲ್ಲಿಸಬೇಕು. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಈ ರೀತಿಯಾಗಿ ಈ ಒಂದು ಕೃಷ್ಣ ಮಣಿಯನ್ನು ಹಿಡಿದುಕೊಂಡು ನಾವು ಈ ಪಂಚತತ್ವ ಮಂತ್ರ ಹೇಳಿ ನಂತರ ನಾವು ಜಪ ಮಾಡುವಾಗ ಹೀಗೆ ಬೆರಳನ್ನು ಇಡಬೇಕು. ನೀವು ಎಲ್ಲರೂ ಕೂಡ ಭಗವದ್ಗೀತೆಯನ್ನು ಪುಸ್ತಕವನ್ನು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಕಡೆಯ ಪುಟದಲ್ಲಿ ಪ್ರಭುಪಾದರು ತಿಳಿಸ್ತಾರೆ ಹೇಗೆ ಜಪ ಮಾಡ್ಬೇಕು ಅಂತ ಹೇಳಿ. ನಂತರ ನಾವು ಇಲ್ಲಿಗೆ ಎಂಡ್ ಮಾಡಿದ ನಂತರ ಈ ಒಂದು ಕೃಷ್ಣ ಮಣಿಯನ್ನು ಕೌಂಟ್ ಮಾಡ್ಲಿಕ್ಕಿಲ್ಲ. ನಂತರ ನಾವು ಜಪಮಾಲೆಯನ್ನು ತಿರುಗಿಸಿ ಮತ್ತೆ ಪ್ರಾರಂಭಿಸುವಂಥದ್ದು. ಅದನ್ನು ದಾಟಿ ಪ್ರಾರಂಭ ಮಾಡ್ಲಿಕ್ಕಿಲ್ಲ ಮುಂದಿನ ಸುತ್ತನ್ನು. ಮಹಾಮಂತ್ರವನ್ನು ಜಪಿಸಲು ಹೀಗೆ ಮಾಡಿ. ಮಂತ್ರವನ್ನು ನಿಮಗೆ ಕೇಳುವಷ್ಟು ಜೋರಾಗಿ ಜಪಿಸಿ. ಹೇಳಿದ್ರೆ ನಾವು ಜಪಿಸುವಾಗ ನಮಗೆ ಕೇಳಿಸ್ಬೇಕದು. ಯಾಕೆಂದ್ರೆ ನಮ್ಗೆ ಈಗ ಭಗವಂತನ ನೋಡ್ಲಿಕ್ಕೆ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಈಗ ಭಗವಂತನನ್ನು ಕೇಳಿಸಿಕೊಳ್ಳುವಂಥದ್ದು. ಕೇಳುವುದನ್ನೇ ಈಗ ನೋಡುವುದು ಅಂತ ಹೇಳಲಾಗ್ತದೆ. ಹಾಗಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿಯಾಗಿ ನಾವು ಕೇಳಿಸಿಕೊಳ್ಬೇಕು. ಪ್ರತಿಯೊಂದು ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಗೌರವ ಭಕ್ತಿ ಮತ್ತು ಏಕಾಗ್ರತೆಯಿಂದ ಜಪ ಮಾಡಿ. ಯಾವುದೇ ಸ್ಥಳದಲ್ಲಿ ಜಪಿಸಬಹುದು, ಕುಳಿತುಕೊಳ್ಬಹುದು, ನಡೆದಾಡ್ಬಹುದು, ಯಾವುದೇ ದಿಕ್ಕನ್ನು ಎದುರಿಸಬಹುದು, ಯಾವುದೇ ಸಮಯದಲ್ಲಿ ಜಪಿಸಬಹುದು. ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಮುಂಜಾನೆ ಎದ್ದು ನೀವು ಜಪ ಮಾಡಿದ್ರೆ ಒಳ್ಳೆಯದು. ಸ್ನಾನ ಮಾಡುವ ಮೊದಲು ಅಥವಾ ನಂತರ ನೀವು ಜಪಿಸಬಹುದು. ಯೂಶುವಲಿ ಸ್ನಾನ ಮಾಡ್ಬಿಟ್ಟೆ ಜಪಿಸಿ. ಆದ್ರೆ ನೀವು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ, ಅವಾಗ ನೀವು ಹಾಗೆ ಜಪಿಸಬಹುದು. ಅಂದ್ರೆ ಈಗ ದೂರ ಯಾತ್ರೆಗೆಲ್ಲ ಹೋಗುವಾಗ ಎಣಿಕೆ ಇಟ್ಟುಕೊಂಡು ಜಪಿಸಲು ಸೂಚಿಸಲಾಗ್ತದೆ. ಇದನ್ನ ನಾವು ಈ ರೀತಿಯಾಗಿ ಕೌಂಟ್ ಮಾಡಿನೇ ಜಪ ಮಾಡ್ಬೇಕು. ಹೀಗೆ ನಾವು ಅಡಿಗೆ ಮಾಡುವಾಗಲೂ ಕೂಡ ಮಾಡ್ಬೋದು, ಬಟ್ ನಮ್ಗೆ ಲೆಕ್ಕಕ್ಕೆ ಬರುವಂತದ್ದು ಕೌಂಟ್ ಮಾಡಿ ಮಾಡುವಂಥದ್ದು. ಈಗ ನಮ್ಮ ಭಾಗವತಂ ತರಗತಿಯಲ್ಲಿ ಪ್ರಭುಜಿ ಅವರು ಆ ಒಂದು ಯಾರೆಲ್ಲ ಜಪ ಮಾಡಿದ್ದಾರೆ ಅಂತ ಅಟೆಂಡೆನ್ಸ್ ಕರೀತಾರೆ. ನಾವು ಪ್ರತಿದಿನ 16 ಸುತ್ತು ಜಪ ಮಾಡ್ತೇವೆ. 2.5 ವರ್ಷದಿಂದ ಮಾಡ್ತಾ ಇದ್ದೇವೆ. ಸೊ ದಿನ ಒಂದು 60-70 ಜನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ಅಟೆಂಡೆನ್ಸ್ ಕರೀತಾ ಇರ್ತಾರೆ. ಅಂದ್ರೆ ನಾವೀಗ ಒಂದು ಸುತ್ತು ಜಪ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಪ್ರಾರಂಭದಲ್ಲಿ 10 ನಿಮಿಷ ಬೇಕಾಗ್ತದೆ. ನಂತರದಲ್ಲಿ ನಾವು ಅದನ್ನು ಒಂದು 7-8 ನಿಮಿಷದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಆ ರೀತಿಯಾಗಿ ನಾವು ಪ್ರತಿದಿನ ಪ್ರಭುಪಾದರು ಹೇಳಿದ್ದಾರೆ ನಮ್ಗೆ 16 ಸುತ್ತು ಮಾಡ್ಬೇಕು ಅಂತೇಳಿ. ಸೊ ನಾವು 16 ರೌಂಡ್ಸ್ ಮಾಡ್ತೇವೆ. ಸೊ ಈ ರೀತಿಯಾಗಿ ಎಣಿಕೆ ಇಟ್ಟುಕೊಂಡು ಜಪಿಸಲು ಸೂಚಿಸಲಾಗ್ತದೆ. ಮತ್ತೆ ಏನೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ, ಒಬ್ಬರು ಮಹಾಮಂತ್ರದ ಒಂದು ಭಾಗವನ್ನು ಮಾತ್ರ ಜಪಿಸಬಾರ್ದು. ಜಪ ಮಾಡುವಾಗ ಪುಸ್ತಕ, ಪತ್ರಿಕೆ ಓದುವುದು ಅಥವಾ ಟಿವಿ ನೋಡುವುದು ಮಾಡಬಾರದು. ಏನು ಜಪದ ಪ್ರಯೋಜನ ಅಂತ ಹೇಳಿದ್ರೆ, ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಹೊಂದಬಹುದು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ನಮ್ಮ ಮೇಲೆ ಕರುಣೆ ತೋರಿ ಅವರು ಈ ಒಂದು ಅವರ ಕೃಪೆ, ಹಾಗಾಗಿ ಕರುಣೆಯಿಂದ ನಮಗೆ ಈ ಒಂದು ಮಹಾಮಂತ್ರವನ್ನು ಜಪಿಸಲು ನೀಡಿದ್ದಾರೆ. ಪ್ರಭುಪಾದರು ನಮಗೆ ಇದನ್ನು ಸೂಚಿಸಿದ್ದಾರೆ.
ಹೇಗೆ ಮಾಡ್ಬೇಕು ಅಂತ. ಅಭ್ಯಾಸದಲ್ಲಿರುವ ಅನಗತ್ಯ ಐಹಿಕ ಭೋಗಗಳಿಂದ ಪರಿಹಾರ ಸಿಗುತ್ತೆ. ಮಾನಸಿಕ ಒತ್ತಡದಿಂದ ಬಿಡುಗಡೆ. ನೀವು ನೋಡ್ಬೋದು ಭಕ್ತರು ಯಾವಾಗ್ಲೂ ಸಂತೋಷವಾಗಿರ್ತಾರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ. ಮನಸ್ಸಿನ ಶಾಂತಿ, ನೆಮ್ಮದಿ, ನಿಜವಾದ ಸಂತೋಷ. ಯಾಕಂದ್ರೆ ಆತ್ಮ ಭಗವಂತನ ಜೊತೆ ಕನೆಕ್ಟ್ ಆದಾಗ ನಮಗೆ ನಿಜವಾದ ಸಂತೋಷ ಸಿಗುವಂತದ್ದು. ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಂತೋಷ ಸಿಗುತ್ತೆ ಅಂತೇಳಿ. ಜ್ಞಾನೋದಯ ಆಗುತ್ತೆ. ನಾನು ಈ ದೇಹವಲ್ಲ, ನಾನು ಆತ್ಮ. ನಾವು ಆತ್ಮದ ನೆಲೆಯಲ್ಲಿ ಯೋಚನೆ ಮಾಡಲು ಶುರು ಮಾಡ್ತೇವೆ. ಹರೇ ಕೃಷ್ಣ ಜಪ ಮಾಡುವ ಬಗ್ಗೆ ಜನರು ಏನು ಹೇಳ್ತಾರೆ? Everything started happening for me when I began chanting. ಇವರು ಹೇಳ್ತಾರೆ, ಜೀನ್ ಕ್ಲಾಡ್ ಅವರು, ಎಲ್ಲವೂ ಕೂಡ ಆಗ್ತಾ ಇತ್ತು ಚಾಂಟಿಂಗ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ಮೇಲೆ. ಚಾಂಟಿಂಗ್ ಹರೇ ಕೃಷ್ಣ has made a tremendous impact in my life. I have been chanting Hare Krishna for many years and I have never found anything more pleasurable. ಇವರು ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಹಾಗಾಗಿ ಇವರಿಗೆ ಅದಷ್ಟು ಸಂತೋಷಕರವಾಗಿರುವಂತದ್ದು ಅಂತ ಹೇಳ್ತಾರೆ. Chanting Hare Krishna has helped me face all the ups and downs in my life with a great confidence and peace of mind. ನಮ್ಮ ಜೀವನದ ಏರಿಳಿತವನ್ನು ಯಾವ ರೀತಿಯಾಗಿ ನಾವು ಅದನ್ನು ಫೇಸ್ ಮಾಡಬೇಕು, ಹಾಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಒಂದು ಶಾಂತಿಯನ್ನು ಕೂಡ ಕೊಡ್ತದೆ. Chanting helped me give up bad habits. It changed my vision of thinking. ಇವರು ಮಾಡೆಲ್ ಆಗಿರ್ತಾರೆ. ಇವರು ಈ ರೀತಿಯಾಗಿ ಚೇಂಜ್ ಆಗುವಂಥದ್ದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ. ಇವರು ಕೂಡ ಮಾಡೆಲೇ. ಬೈ ಸ್ಟಾರ್ಟಿಂಗ್ ಟು ಚಾಂಟ್ ಹರೇ ಕೃಷ್ಣ ಐ ಫೀಲ್ ಟ್ರೆಮೆಂಡಸ್ ಹ್ಯಾಪಿನೆಸ್. ಇವರು ಹರೇ ಕೃಷ್ಣ ಜಪಿಸೋದ್ರಿಂದ ಇವರಿಗೆ ತುಂಬಾ ಸಂತೋಷವಾಗುತ್ತೆ. My outlook towards life is lot more brighter after starting to associate with Hare Krishna devotees and chanting the Mahamantra. So ಇವರಿಗೆ ಕೂಡ ಒಳ್ಳೆಯದಾಗಿದೆ. ದೇವಿ ಆಫೀಸರ್ ಅವರು. Chanting makes me feel close to God. ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ ಏನಾಗುತ್ತೆ, ನಾವು ಭಗವಂತನಿಗೆ ತುಂಬಾ ಹತ್ತಿರವಾಗಿದ್ದೇವೆ ಅಂತ ಹೇಳಿ ಇವರು ಇಟಲಿ ಅವರು ಟಾಪ್ ಅವರು ಮಾರ್ಕೋ ಫೆರಿನಿ ಅವರು. ಮಹಾಮಂತ್ರ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸಸ್ ಸ್ಟ್ರೆಸ್, ಡಿಪ್ರೆಷನ್ ಅಂಡ್ ದ ಮೋಡ್ ಆಫ್ ಇಗ್ನೋರೆನ್ಸ್ ಅಂಡ್ ಕನ್ಸಿಡರಬ್ಲಿ ಇನ್ಕ್ರೀಸಸ್ ಮೋಡ್ ಆಫ್ ಗುಡ್ನೆಸ್. ನಾವು ಈ ಒಂದು ತಮೋಗುಣದಿಂದ ಸತ್ವಗುಣಕ್ಕೆ ಹೋಗ್ಲಿಕ್ಕೆ ಇದು ನಮಗೆ ಸಹಾಯ ಮಾಡ್ತದೆ. ನಮ್ಮ ಒಂದು ಸ್ಟ್ರೆಸ್ ಏನಿದೆ, ಡಿಪ್ರೆಷನ್ ಏನಿದೆ, ಇದೆಲ್ಲವನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಡೇವಿಡ್ ವೋಲ್ಫೋರ್, ಇವರು ಮಾಸ್ಟರ್ ಆಫ್ ಸೋಷಿಯಲ್ ಸರ್ವಿಸ್ ಪ್ರೋಗ್ರಾಮ್ at Florida State University, researcher for studying the effects of chanting Hare Krishna Mahamantra. When I am stressed out, I chant. It's one thing which charges my batteries. It clears my mind and brings me back in focus. Okay. So ಇವರು ಬ್ಯಾಟ್ರಿಯನ್ನು ಚಾರ್ಜ್ ಮಾಡಲಾಗ್ತದೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದ್ರೆ ಅವರಿಗೆ ಎನರ್ಜಿ ಬರುತ್ತೆ ಅಂತ ಹೇಳಿ. ಇವರು ಮಿಸಸ್ ಸ್ಯಾಲಿ ರ್ಯಾಲಿ ಮರ್ಚೆಂಡೈಸರ್, ಇವರು ಹೇಳುವಂತದ್ದು, when I am nervous I find chanting very calming. I don't get shaken up at little things. ಚಿಕ್ಕ ಚಿಕ್ಕ ವಿಷಯಗಳಿಗೆ ಇವರು ತಲೆ ಕೆಡಿಸಿಕೊಳ್ಳೋದಿಲ್ಲ. ಚಾಂಟಿಂಗ್ ಮಾಡೋದ್ರಿಂದ ಇದು ಸಾಧ್ಯ ಆಗಿದೆ ಅವರಿಗೆ. ಚಾಂಟಿಂಗ್ ಹರೇ ಕೃಷ್ಣ ಅಂಡ್ ರೀಡಿಂಗ್ ಆಥರೈಸ್ಡ್ ಬುಕ್ಸ್ ಆನ್ ಕೃಷ್ಣ ಕಾನ್ಶಿಯಸ್ನೆಸ್ ಹ್ಯಾಸ್ ಬ್ರಾಟ್ ಮೀ ಗ್ರೇಟ್ ಪೀಸ್. ಇವರು ಈ ಒಂದು ಜಪ ಮಾಡೋದ್ರಿಂದ ಮತ್ತು ಪ್ರಭುಪಾದರ ಒಂದು ಪುಸ್ತಕವನ್ನು ಓದೋದ್ರಿಂದ ಇವರಿಗೆ ತುಂಬಾ ಶಾಂತಿಯು ತಂದುಕೊಟ್ಟಿದೆ. ಟೊರಾಂಟೊ ಹೆಲ್ತ್ ಸ್ಪಾ ಪ್ರೊಪ್ರೈಟರ್ ಇವರು. ಹಾಗಾಗಿ ನೀವೆಲ್ಲರೂ ಕೂಡ ಜಪಿಸಿ ಹಾಗೂ ಆನಂದವಾಗಿರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿಯಾಗಿ ಜಪ ಮಾಡಿ ನೀವು ಕೂಡ ಸಂತೋಷವಾಗಿರಿ.
ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಯಾರ್ದಾರು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು.